ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಂ ಇಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಅರ್ಜುನ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋಃ ಏವಂ ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮಗುರಿಯನ್ನು ಮುಟ್ಟುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಓಕೆ, ಇವರಿದ್ದಾರ ಜ್ಯೋತಿ ಮಾತಾಜಿ? ಹರೇ ಕೃಷ್ಣ. ಒನ್ ಸೆಕೆಂಡ್, ಸ್ಟಾರ್ಟ್ ಮಾಡೋಣ. ಓಕೆ, ಬಂದಿಲ್ಲ ಇನ್ನು. ಅವ್ರು ಬಂದ್ಮೇಲೆ ಅಷ್ಟು ಕ್ವಿಕ್ ಆಗಿ ಒಂದು ಸಣ್ಣ ಕೀರ್ತನೆ ಮಾಡಿ ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ ಜಯ ಗಿರಿವರಧಾರಿ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಮುನಾ ತೀರಾವನಚಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. हरिनाम संकीर्तन की जय, श्रीला प्रभुपाद की जय, श्री श्री राधा गोविंद की जय, भगवत गीता ग्रंथराज की जय. ಹರಿ ಹರಿ ಬೋಲ್. ಅನಂತ ಕೋಟಿ ವೈಷ್ಣವರೊಂದಿಗೆ ಜಯ. ಎಲ್ಲ ಭಕ್ತರಿಗೂ ಜಯ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದು ಇಸ್ಕಾನ್ ಮಂಗಳೂರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 13ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋವಿಷ್ಣುಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಧುಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹ ಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹ ಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ.
ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಿನ್ನಿನ ಅಧ್ಯಾಯದಲ್ಲಿ ಭಕ್ತಿಯೇ ಅತ್ಯಂತ ಶ್ರೇಷ್ಠವಾದದ್ದು ನಿರಾಕಾರ ಬ್ರಹ್ಮನ್ಗೂ ಮತ್ತು ಭಗವಂತನ ಸಾಕಾರ ರೂಪಕ್ಕೂ. ಭಗವಂತ ಹೇಳ್ತಾನೆ ಎರಡೂ ತನ್ನ ಹತ್ರ ಕರ್ಕೊಂಡು ಬರತ್ತಾದ್ರೆ ನಿರಾಕಾರ ರೂಪ ದೇಹದಾರಿಗಳಿಗೆ ಬಹಳ ಕಷ್ಟ. ನಾವು ಸಾಕಾರ ರೂಪದಲ್ಲಿ ಭಗವಂತನನ್ನು ಪೂಜಿಸುವವರು ಹೇಗೆ ಯಾರು ಭಗವಂತನಿಗೆ ಅತ್ಯಂತ ಪ್ರಿಯರಾಗ್ತಾರೆ ನವವಿಧ ಭಕ್ತಿಯ ಬಗ್ಗೆ, ಮತ್ತೆ ಯಾರು ಅತ್ಯಂತ ಕೃಷ್ಣನಿಗೆ ಯಾರು ಪ್ರಿಯರಾಗ್ತಾರೆ ಅನ್ನೋದನ್ನ ನಿನ್ನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಇವತ್ತು ಕ್ಷೇತ್ರ ಜ್ಞಾನಯೋಗ ಸ್ಟಾರ್ಟ್ ಆಗತ್ತೆ. ಯಾಕೆಂದ್ರೆ ಈ ಜ್ಞಾನಯೋಗ ಅನ್ನುವಂಥದ್ದು ಒಂದು ಬೇಲಿ ಇದ್ದ ಹಾಗೆ. ಯಾವುದಕ್ಕೆ ಬೇಲಿ? ಯಾರು ಹೇಳ್ತೀರಾ? ಈ ಬರುವಂತಹ ಜ್ಞಾನಯೋಗ ಅಥವಾ ಯಾರು ಅಧ್ಯಾಯಗಳು ನಮಗೇನು ಜ್ಞಾನ ಸಿಗತ್ತೆ ಅದು ಒಂದು ಬೇಲಿ ಇದ್ದ ಹಾಗೆ. ಆ ಬೇಲಿಯ ಪರಿಧಿಯಲ್ಲಿ ನಾವು ಏನನ್ನ ಮಾಡುವುದು? ಭಕ್ತಿಯನ್ನ ಮಾಡುವುದು. ಧನ್ಯವಾದಗಳು ಮಾತಾಡಿ. ಸೊ ಇದು ಒಂದು ಬೇಲಿ ಇದ್ದ ಹಾಗೆ. ಜ್ಞಾನ ಇನ್ನು ನಾವು ಏನು ಮುಂದೆ ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಸೊ ಅದರ ಒಳಗಡೆ ನಾವು ಭಕ್ತಿಯನ್ನ ಮಾಡಬೇಕು. ಹೇಗೆ ಮಾಡುವುದು ಅನ್ನುವಂಥದ್ದು ನಮಗೆ ಗೊತ್ತಾಗ್ತವೆ. ಅದಕ್ಕೆ ಪೂರಕವಾದಂತಹ ಜ್ಞಾನ. ಅದರಿಂದ ಈ ಜ್ಞಾನ ಅನ್ನುವಂತಹದ್ದು ಒಂದು ಚಿನ್ನದ ಪೆಟ್ಟಿಗೆಯ ಮುಚ್ಚಳ ಇದ್ದ ಹಾಗೆ. ಅಂದ್ರೆ ಚಿನ್ನ ಒಳಗಡೆ ಇರುವಂತಹದ್ದು ಅದು ಭಕ್ತಿ ಯೋಗ. ಅದನ್ನ ಹಿಡಿದಿಟ್ಕೊಳ್ಳುವಂತಹ ಆ ಚಿನ್ನದ ಪೆಟ್ಟಿಗೆಯ ಬೇಸ್ ಏನಿದೆ ಅದು ಕರ್ಮಯೋಗ. ಮತ್ತೆ ಇದು ಮುಚ್ಚಳ ಅನ್ನುವಂಥದ್ದು ಜ್ಞಾನಯೋಗ. ಅಂದ್ರೆ ಈ ಒಂದು ಪುಸ್ತಕದ ಈ ಭಾಗವತದ ಕವರ್ ಪೇಜ್ ಇದ್ದ ಹಾಗೆ ಒಳಗಡೆ ಕಂಟೆಂಟ್ ಏನಿದೆ ಅದು ಬಹಳ ಮುಖ್ಯವಾದಂತಹ ಹಾಗೆ. ಸೊ ಈ ಭಕ್ತಿ ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಭಕ್ತಿ ಮಾಡಲಿಕ್ಕೆ ನಮಗೆ ಪೂರಕವಾದಂತಹ ಜ್ಞಾನವನ್ನ ನಮಗೆ ಈ 6 ಅಧ್ಯಾಯಗಳು, ಮುಂದಿನ 6 ಅಧ್ಯಾಯಗಳು ಕೊಡ್ಲಿಕ್ಕಿದ್ದಾವೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಸ್ವಾಗತ. ಸೊ ಇಲ್ಲಿ ಅರ್ಜುನನ 6 ಪ್ರಶ್ನೆಗಳು, ಕ್ಷೇತ್ರಜ್ಞ ಅಂದ್ರೆ ಜ್ಞಾನ, ಅಜ್ಞೇಯ, ಹೀಗೆ ಅವನು ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ. ಅದು ಏನು ಅನ್ನುವಂಥದ್ದನ್ನು ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಬಗ್ಗೆ ಯಾರು ಅನ್ನುವಂಥದ್ದು, ಮತ್ತೆ ಜ್ಞಾನವನ್ನು ನಾವು ಹೇಗೆ ಪಡೆಯುವಂತಹದ್ದು, ಮತ್ತೆ ಜ್ಞೇಯಂ ಅಂದ್ರೆ ಇಲ್ಲಿ ಜ್ಞಾನದ ಗುರಿ ಅನ್ನುವಂಥದ್ದನ್ನು ತಿಳಿಸುತ್ತೆ. ಜ್ಞಾನದ ವಸ್ತು, ಯಾಕೋಸ್ಕರ ನಮ್ಗೆ ಆ ಜ್ಞಾನ ಬೇಕು ಅನ್ನುವಂಥದ್ದು. ಮತ್ತೆ ಪ್ರಕೃತಿ ಪುರುಷ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಮತ್ತು ಜ್ಞಾನದ ದೃಷ್ಟಿ ಅಂದ್ರೆ ಏನು ಜ್ಞಾನದ ದೃಷ್ಟಿ ಅನ್ನುವಂಥದ್ದು ಅಂದ್ರೆ ಕ್ಷೇತ್ರಜ್ಞರ ಸಂಯೋಗ ಅನ್ನುವಂಥದ್ದು ಅದನ್ನು ಅವನು ಹೇಳ್ತಾನೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಇವತ್ತಿನ ಅಧ್ಯಾಯ. ಬಟ್ ಏನು ತೊಂದರೆ ಇಲ್ಲ, ಅಲ್ಲಿ ಏನು ಹೇಳಿದಾನೆ ಭಗವಂತ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಮೊದಲನೇದಾಗಿ ನಮಗೆ ಪ್ರಶ್ನೆ ಅಂದ್ರೆ ಹೇಳಿದೆ ನಾನು ನಿಮಗೆ ಆಲ್ರೆಡಿ, ಯಾಕೆ ಈ ಭಕ್ತಿ ಯೋಗ ಮತ್ತೆ ಮಧ್ಯದಲ್ಲಿದೆ, ಯಾಕೆ ಕರ್ಮಯೋಗ ಮೊದಲಿದೆ ಮತ್ತು ಯಾಕೆ ಜ್ಞಾನಯೋಗ ಕೊನೆಯದಾಗಿದೆ. ಭಕ್ತಿಯೇ ಪ್ರಧಾನವಾಗಿದ್ದರೆ ಭಕ್ತಿಯೋಗ ಕೊನೆಯದಲ್ಲಿ ಇರಬಹುದಿತ್ತಲ್ಲ, ಜ್ಞಾನಯೋಗನೇ ಯಾಕೆ ಕೊನೆಗಿದೆ ಅನ್ನುವಂಥ ಪ್ರಶ್ನೆ ನಮಗೆ ಬಂದಾಗ ನಾವು ತಿಳ್ಕೊಳ್ಬೋದು, ಈ ಇಡೀ ಭಗವದ್ಗೀತೆಯೇ ಭಕ್ತಿ. 1ನೇಯಿಂದ 6 ಅಧ್ಯಾಯ ಭಕ್ತಿಯ ಮೂಲಕ ಕರ್ಮ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾನೆ. ಮತ್ತು ಈಗ ಈ ಜ್ಞಾನವನ್ನ ಪಡೆದು ಹೇಗೆ ನಾವು ಭಕ್ತಿ ಮಾಡುವುದು ಅನ್ನುವಂಥದ್ದನ್ನು ನಾವೀಗ ತಿಳ್ಕೊಳ್ಳಿಕ್ಕಿದ್ದೇವೆ. ಅದರಿಂದ ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ನಮಗೆ ತಿಳಿಸಿಕೊಡುವಂತಹದ್ದು. 12ನೇ ಅಧ್ಯಾಯ, ನಿನ್ನೆ ನಾವು ಮುಗಿಸಿದಂತಹ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ತನ್ನ ಭಕ್ತರನ್ನು
ಜನನ ಮರಣದಿಂದ ವೈಯಕ್ತಿಕವಾಗಿ ನಾನು ಹೇಗೆ ಬಿಡುಗಡೆ ಮಾಡುತ್ತೇನೆ ಅನ್ನುವಂಥದ್ದು. ಯಾರು ಅವನಿಗೆ ಶರಣಾಗತರಾಗ್ತಾರೆ, ಅವರು ಹೇಗಿರ್ತಾರೆ, ಆ ಭಕ್ತರು ಹೇಗಿರ್ತಾರೆ ಅಂತ ಸಚ ಮಮ ಪ್ರಿಯ ಅಂತ ಹೇಳ್ತಾನೆ. ಯಾರು ಸುಖ ದುಃಖ ಶೀತೋಷ್ಣಗಳಲ್ಲಿ ಒಂದೇ ಸಮಯ ಇರ್ತಾರೆ, ಎಲ್ಲಾ ಜೀವಿಗಳಿಗೆ ಒಂದು ಹಿತೈಷಿಯಾಗಿರ್ತಾನೆ, ಯಾವುದೇ ಕರ್ಮಫಲಗಳ ಆಸೆ ಪಡುವುದಿಲ್ಲ. ಮತ್ತೆ ನಿನ್ನಿನ ಅಧ್ಯಾಯದಲ್ಲಿ ನಾವು ಹಾಗೆ ತಿಳ್ಕೊಂಡು ಹೇಗೆ ನಾವು ಭಕ್ತಿಗೆ ಹಂತಕ್ಕೆ ನಮ್ಮನ್ನು ಏರಿಸಿಕೊಂಡು ಹೋಗುವಂತಹದ್ದು, ಹೇಗೆ ನಾವು ಯಾವುದಾದ್ರೂ ಒಂದು ರೀತಿಯ ಭಕ್ತಿಯನ್ನು ಮಾಡುವಂತಹದ್ದು. ಮೊದಲು ನಮಗೆ ಪ್ರಾಪಂಚಿಕ ವಿಷಯದಲ್ಲಿ ನಾವು ಹೆಚ್ಚು ಸಿಕ್ಕಿಕೊಂಡಾಗ ನಾವು ಅಂತಹ ಒಂದು ಪ್ರತಿಕೂಲ ವಾತಾವರಣ ನಮಗೆ ಇರುವುದಿಲ್ಲ, ನಮ್ಮ ಮನಸ್ಥಿತಿಯು ಇರುವುದಿಲ್ಲ. ಭಕ್ತಿಯನ್ನ ಮಾಡಬೇಕು ಅಂದ್ರೂ ಏನು ಭಕ್ತಿ ಮಾಡಿದರೆ ಬದುಕಲಿಕ್ಕೆ ಆಗತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದರಿಂದ ಭಗವಂತ ಏನು ಹೇಳ್ತಾನೆ, ಅಂತಹ ಪರಿಸ್ಥಿತಿಯಲ್ಲಿ ನೀನು ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸು. ಭಕ್ತಿಯೋಗ ನಿಯಂತ್ರಕ ತತ್ವಗಳು ಅಂದ್ರೆ ಬೆಳಗ್ಗೆ ಬೇಗ ಹೇಳಬೇಕು, ಭಗವಂತನಿಗೆ ನಮಸ್ಕಾರ ಮಾಡಬೇಕು, ಚಾಂಟಿಂಗ್ ಮಾಡಬೇಕು, ಭಗವಂತನಿಗೆ ಮಂಗಳಾರತಿ ಮಾಡಬೇಕು, ಅವನಿಗೆ ನೈವೇದ್ಯ ಮಾಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಈಗಿನ ಪ್ರಪಂಚದಲ್ಲಿ ಇದನ್ನ ಮಾಡುವುದು ಸಹಿತ ಬಹಳ ಜನರಿಗೆ ಕಷ್ಟ ಆಗತ್ತೆ. ಆದ್ರಿಂದ ಅವನು ಹೇಳ್ತಾನೆ ನೆಕ್ಸ್ಟು, ಸರಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ನೀನು ಅನುಸರಿಸಿಲ್ಲ ಅಂದ್ರೆ ಏನ್ ಮಾಡಕ್ ಹೇಳ್ತಾನೆ ಅವನು, ನೆಕ್ಸ್ಟ್ ಡಿಸ್ಕೌಂಟ್ ಕೊಡ್ತಾ ಹೋಗ್ತಾನಲ್ಲ, ಏನ್ ಹೇಳ್ತಾನೆ ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ. ಕರ್ಮ ಮಾಡ್ತಾ ಮಾಡ್ತಾ ಭಕ್ತಿ ಯೋಗ ನಾಮಸ್ಮರಣೆಯಿಂದ ಹೇಳ್ತಾನೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ನೀನು ಮೊದಲು ಕರ್ಮ ಮಾಡಬೇಕು, ನಿಷ್ಕಾಮ ಕರ್ಮ. ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸು. ಭಕ್ತಿ ಅಂದ್ರೆ ಅದು ಆಗ್ಲಿಲ್ಲ ಅಂದ್ರೆ ನಾವು ಹೇಳ್ತಾನೆ, ನೀವ್ ಹೇಳ್ದಾಗೇನೆ ಏನು, ನನಗಾಗಿ ಕೆಲಸ ಮಾಡು, ನನ್ನ ಕುರಿತಾಗಿ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರು ಅನ್ನುವಂಥದ್ದನ್ನ ಹೇಳ್ತಾನೆ. ಅದರಿಂದ ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಉತ್ತಮ ಅನ್ನುವಂಥದ್ದು ಹೇಳ್ತಾನೆ. ಜ್ಞಾನಕ್ಕಿಂತ ಭಕ್ತಿ ಅಂದ್ರೆ ಈ ಧ್ಯಾನ ಉತ್ತಮ ಜ್ಞಾನಕ್ಕಿಂತ. ಆದ್ರೆ ಈ ಜ್ಞಾನ ಅನ್ನುವಂಥದ್ದು ನಮಗೆ ಈಗ ಬರ್ತಾ ಇದೆ. ಈ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ. ಕರ್ಮಫಲ ತ್ಯಾಗ ಅಂದ್ರೆ ನಿಷ್ಕಾಮ ಕರ್ಮವನ್ನ ಮಾಡುವಂತಹದ್ದು. ಮತ್ತು ಕೊನೆಗೆ ಹೇಳ್ತಾನೆ, ಏನಾದ್ರೂ ನೀನು ಅನುಭವಿಸು, ಭುಜಿಸು, ಆದ್ರೆ ಎಲ್ಲವನ್ನು ನನಗೆ ಕೊಟ್ಟು ಬಿಡು. ನನಗೆ ಮಾಡಿದ ತ್ಯಾಗ, ವಿಷ್ಣುವಿಗೆ ಮಾಡಿದ ತ್ಯಾಗ ಅಂತ ನಾವು ತಿಳಿದು ನಮ್ಮ ಕರ್ಮವನ್ನ ನಾವು ಮಾಡಬೇಕು. ಕೊನೆಯದಾಗಿ ಈ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ನಮ್ಮನ್ನ ಹೊರಗೆ ತೆಗೆಯಲಿಕ್ಕೆ ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ನಮಗೆ ಕೊಡುತ್ತೆ. ಇನ್ನು ಮುಂದೆ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು ಮಾಯೆಯಿಂದ ನಮ್ಮನ್ನ ಬೇರ್ಪಡಿಸುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನ ಮತ್ತೆ ಪಡೆಯಲು ಜ್ಞಾನ ಸಹಾಯ ಮಾಡುತ್ತೆ. ಈ ಅಧ್ಯಾಯದಲ್ಲಿ ಗೊತ್ತಾಗತ್ತೆ ನಾವು ಯಾರು ಅನ್ನುವಂಥದ್ದು. ಅದನ್ನು ಭಗವಂತ ಹೇಳ್ತಾನೆ, ಈ ಜೀವಿಗಳು ಯಾರು, ಈ ಶರೀರ ಹೇಗೆ ಬಂದಿದೆ ನಮಗೆ ಅನ್ನುವಂಥದ್ದನ್ನು ಸಹಿತ ಅವನು ಹೇಳ್ತಾನೆ. ಅದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬೆಳೆಸಿದಾಗ ಅದು ಭಕ್ತಿಯ ಒಂದು ಭಾಗವಾಗತ್ತೆ. ಅದರಿಂದ ಈ ಜ್ಞಾನವೂ ಸಹಿತ ಒಂದು ಭಕ್ತಿಯೇ ಆಗತ್ತೆ. ಈ ಜ್ಞಾನವನ್ನು ನಾವು ಭಕ್ತಿಯನ್ನ ಸಾಧಿಸಲಿಕ್ಕೆ, ಭಕ್ತಿಯನ್ನ ಸಾಧಿಸುವುದು ಅಂದ್ರೆ ಏನು, ಭಕ್ತಿಯನ್ನ ನಾವು ಸಾಧಿಸಬೇಕಂದ್ರೆ ನಾವು ಸಾಧನೆಯ ಹಾದಿಯಲ್ಲಿ ಇರಬೇಕು. ಆ ಸಾಧನೆ ಅಂದ್ರೆ ಏನು ನಮಗೆ ಭಕ್ತಿಯ ನಿಯಂತ್ರಕ ತತ್ವಗಳಿದ್ದಾವೆ, ಅದನ್ನು ಅನುಸರಿಸಿಕೊಂಡು ಭಗವಂತನ ಸೇವೆ ಮಾಡ್ತಾ ಹೋಗುವಂತಹದ್ದು. ಇಲ್ಲಿ ತನಕ ನಮ್ಮ ಜೀವನ ನಾನೇನ್ ಮಾಡ್ತೀನಿ, ನನಗೇನು ಸಿಗತ್ತೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ನಾವು ಬದುಕ್ತಾ ಇರ್ತೇವೆ. ಆದರೆ ಇನ್ನು ಮುಂದಿನ ಜೀವನ ನಾನು ಭಗವಂತನಿಗೆ ಏನ್ ಮಾಡ್ತಾ ಇದ್ದೇನೆ, ನನ್ನ ಜೀವನದ ಸುತ್ತಮುತ್ತ ಭಗವಂತ ಅವನು ಕೇಂದ್ರ ಬಿಂದು, ಅವನ ಸುತ್ತ ನನ್ನ ಜೀವನ ಅನ್ನುವಂತಹದ್ದು ಇನ್ನು ಮುಂದೆ ಈ ಜ್ಞಾನದ ನಂತರ ಅಥವಾ ಈ ಭಗವದ್ಗೀತೆ ಎಂಟೈರ್ ಜ್ಞಾನದ ನಂತರ ನಾವು ಮಾಡ್ಕೊಂಡು ಹೋಗುವಂತಹದ್ದು. ಸೊ ಭಗವಂತ ಸೆಂಟ್ರಲ್ ಇರಬೇಕು ಅಂದ್ರೆ ನಾವು ಏನ್ ಮಾಡಬೇಕು, ಪ್ರತಿನಿತ್ಯ ಹರಿನಾಮ ಸ್ಮರಣೆ ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿನಿತ್ಯ ನಾವು ಎಷ್ಟು ಜಾಸ್ತಿ ರೌಂಡ್ ಆಗ್ತದೋ ಅಷ್ಟು ರೌಂಡ್. ನಮ್ಗೆಲ್ಲ ಗುರುವಿನ ಏನೋ ಆದೇಶ ಇದೆ, ನಾವು 16 ರೌಂಡ್ ಮಾಡಬೇಕು ಅಂತ.
ನಿಮ್ಮಲ್ಲಿಯೂ ಸಹಿತ ಪ್ರಯತ್ನ ಮಾಡಬಹುದು 16 ರೌಂಡ್ ಮಾಡಲಿಕ್ಕೆ. ಅದ್ರ ಶುರುನಲ್ಲಿ ಕಷ್ಟ ಆಗತ್ತೆ. 2 ಗಂಟೆ ತಗೊಳತ್ತೆ 16 ರೌಂಡ್ ಮಾಡಲಿಕ್ಕೆ. 2 ಗಂಟೆ ತಗೊಳತ್ತೆ. ಸೊ ನಮಗೆ 16 ರೌಂಡ್ ಅಟೆಂಡ್ ಮಾಡಬೇಕು, ಜಪ ಮಾಡಬೇಕು, ಮಂಗಳಾರತಿ ಅಟೆಂಡ್ ಮಾಡಬೇಕು, ಮತ್ತೆ ಆಮೇಲೆ ಭಾಗವತಂ ಕ್ಲಾಸ್ ನಡೆಯುತ್ತೆ. ನಾವು ಅದು ಟೀಚರ್ಸ್ ಯಾರಿದ್ದೀವಿ ನಮಗೆ ಅದು ಕಂಪಲ್ಸರಿ ಬೆಳಗ್ಗೆ. ಯಾಕೆಂದ್ರೆ ನಮಗೆ ಭಾಗವತಂ ಮತ್ತು ಇನ್ನೂ ಒಂದು ಸೋರ್ಸ್ ಅದು ನಮಗೆ ಅದು ಪ್ರತಿಯೊಂದಕ್ಕೂ ಒಂದು ಮೂಲ. ಅಲ್ಲಿ ಅದು ಕೃಷ್ಣನ ಗುಣ ಇದಾಗತ್ತೆ ಅದರಲ್ಲಿ ವೈಭವೀಕರಣ ಆ ಭಾಗವತಂದಲ್ಲಿ. ಸೊ ಅದನ್ನು ನಾವು ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಗುರುಮುಖೇನ ನಮ್ಮ ಶಿಕ್ಷಾ ಗುರುಗಳ ಮುಖಾಂತರ ನಾವು ಇನ್ನೂ ಹೆಚ್ಚು ಜ್ಞಾನವನ್ನ ಅಲ್ಲಿಂದ ತಗೊಳ್ತೇವೆ. ಸೊ ಮೊದಲು ಅದು ಗುರುವಿಗೆ ಶರಣಾಗತಿ, ಮತ್ತೆ ಈ ರೀತಿಯಾಗಿ ನಮ್ಮ ನಿಯಮ ಕ್ರಮಬದ್ಧ ಜೀವನವನ್ನ ನಾವು ಈ ರೀತಿಯಾಗಿ ಭಗವಂತನ ಸುತ್ತ ತಂದುಕೊಳ್ಳುವಂಥದ್ದು. ಅದರಿಂದ ಅದು ಭಕ್ತಿಯನ್ನ ಮಾಡಲಿಕ್ಕೆ ಒಂದು ಸಾಧನ ಆಗತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಭಗವಂತ ಅರ್ಜುನನ ಪ್ರಶ್ನೆ, ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಅವನು ಪ್ರಕೃತಿ ಅಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಪ್ರಕೃತಿ ಅಂದ್ರೆ ಈ ಭೌತಿಕ ಪ್ರಕೃತಿ, ಎಲ್ಲಾ ಜೀವಿಗಳು ಇಲ್ಲಿರುವಂತಹದ್ದು. ಪುರುಷ ಅಂದ್ರೆ ಯಾರು ಅಂತ ಕೇಳ್ತಾನೆ. ಪುರುಷ ಅಂದ್ರೆ ಭಗವಂತ ಹೇಳ್ತಾನೆ ಇಲ್ಲಿ ಭೋಕ್ತ, ಯಾರು ಈ ಪ್ರಕೃತಿಯನ್ನ ಅನುಭವಿಸ್ತಾನೆ, ಯಾರಿಗೋಸ್ಕರ ಈ ಪ್ರಕೃತಿ ಅನ್ನುವಂಥದ್ದು ಅಂದ್ರೆ ಪುರುಷ. ಅದರಿಂದ ಈ ಪ್ರಕೃತಿಯ ಭೋಕ್ತಾರ ಅಂದ್ರೆ. ಆಮೇಲೆ ಕ್ಷೇತ್ರ ಅಂದ್ರೆ ಏನು ಅಂತ ಕೇಳ್ತಾನೆ. ಕ್ಷೇತ್ರ ಅಂದ್ರೆ ಈ ಆತ್ಮಕ್ಕೆ ನಿಲ್ಲಲಿಕ್ಕೆ ಬೇಕಾದಂತಹ ಒಂದು ಜಾಗ, ಅದು ಈ ಶರೀರ ಅನ್ನುವಂಥದ್ದು. ಕ್ಷೇತ್ರಜ್ಞ ಅಂದ್ರೆ ಯಾರು? ಇಲ್ಲಿ ಭಗವಂತ 2 ಕ್ಷೇತ್ರಜ್ಞರ ಬಗ್ಗೆ ಹೇಳ್ತಾನೆ. 1ನೆಯ ಕ್ಷೇತ್ರಜ್ಞ ಆತ್ಮ, ಈ ಶರೀರದ ವೀಕ್ಷಣೆಯನ್ನು ಮಾಡುತ್ತೆ. 2ನೆಯ ಕ್ಷೇತ್ರಜ್ಞ ಪರಮಾತ್ಮ, ಅವನು ಈ ಶರೀರದ ವೀಕ್ಷಣೆಯ ಜೊತೆಗೆ ಎಲ್ಲ ವಿಶ್ವದ ವೀಕ್ಷಣೆಯನ್ನು ಮಾಡ್ತಾನೆ. ಅದರಿಂದ 2 ಕ್ಷೇತ್ರಜ್ಞರು. ಮತ್ತೆ ಜ್ಞಾನ ಅಂದ್ರೆ ಏನು ಅಂದ್ರೆ ಜ್ಞಾನ, ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ ಅಂತ ಹೇಳ್ತಾನೆ. ಅಂದ್ರೆ ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮರ ಬಗ್ಗೆ ತಿಳ್ಕೊಳ್ಳುವಂತಹದ್ದು. 2 ಕ್ಷೇತ್ರಜ್ಞರು. ಅದನ್ನ ತಿಳ್ಕೊಳ್ಳುವುದೇ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಅದರಿಂದ ಜ್ಞಾನದ ಗುರಿ ಏನು, ಜ್ಞೇಯ ಯಾವುದು ಅಂದ್ರೆ ಜ್ಞಾನದ ಗುರಿ ಪರಮಾತ್ಮ. ಈ ಪರಮಾತ್ಮ ಅನ್ನುವಂಥದ್ದು ಭಗವಂತನ 2ನೆಯ ಸಾಕ್ಷಾತ್ಕಾರ. 2ನೆಯ ಒಂದು ಭಗವಂತನ 3 ಸಾಕ್ಷಾತ್ಕಾರಗಳಲ್ಲಿ ಮೊದಲನೇದು ಯಾವುದು? ಯಾರು ಹೇಳ್ತೀರಾ? ಭಗವಂತನ 3 ಹಂತದ ಸಾಕ್ಷಾತ್ಕಾರಗಳಲ್ಲಿ ಮೊದಲನೇ ಹಂತದ ಸಾಕ್ಷಾತ್ಕಾರ ಬ್ರಹ್ಮನ್ ಅಂತ, ಅವನ ನಿರಾಕಾರ ರೂಪ. ಶ್ರೀಕೃಷ್ಣನ 2ನೇ ಅಧ್ಯಾಯದಲ್ಲಿಯೇ ನಾವು ಇದನ್ನು ತಿಳ್ಕೊಂಡಿದ್ದೇವೆ. ಏನು? ಪರಾಶರ ಮುನಿಗಳು ಹೇಳ್ತಾರೆ ಹೇಗೆ, ಬ್ರಹ್ಮನ್ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಬ್ರಹ್ಮೇತಿ ಅಂದ್ರೆ ಬ್ರಹ್ಮನ್, ಭಗವಂತನ ನಿರಾಕಾರ ರೂಪ. ಪರಮಾತ್ಮೇತಿ ಅಂದ್ರೆ ಚತುರ್ಭುಜ ಪರಮಾತ್ಮನ, ಅವನು ಎಲ್ಲರ ಹೃದಯದಲ್ಲಿ ಮತ್ತೆ ಪ್ರಕೃತಿಯನ್ನ ಈ ನಾವು ನೋಡಿದ್ವಿ. ಏನು, ಅವನು ವಿಶ್ವರೂಪದಲ್ಲಿ ಹೇಗೆ ಅವನು ಇಡೀ ಪ್ರಕೃತಿಯನ್ನು ಅವಲಂಬಿಸಿಕೊಂಡಿದ್ದಾನೆ. ಸೊ ಪರಮಾತ್ಮ ಜೀವಿಯ ಒಳಗೂ ಹೊರಗೂ ಇರುವಂಥವನು. ಮತ್ತೆ ಕೊನೆಯದಾಗಿ ಇದೆಲ್ಲದಕ್ಕೂ ಮೂಲ ಶ್ರೀಕೃಷ್ಣ, 2 ಕೈಗಳ ಶ್ರೀಕೃಷ್ಣ. ಸೊ ಅದು ಭಗವಂತನ 3 ಹಂತಗಳಲ್ಲಿ ನಾವು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು. ಸೊ ಈ ಪರಮಾತ್ಮ ಅನ್ನುವಂಥದ್ದು 2ನೇ ಹಂತದ ಸಾಕ್ಷಾತ್ಕಾರ. ಆದ್ರಿಂದ ಇಲ್ಲಿ ಜ್ಞಾನದ ಗುರಿ ಅನ್ನುವಂಥದ್ದು ಪರಮಾತ್ಮನನ್ನ ತಿಳಿಯುವಂತಹದ್ದು. ಮತ್ತು ಆತ್ಮ ಪರಮಾತ್ಮರು ಇಬ್ರು ಅಂದ್ರೆ ಆತ್ಮ ಪರಮಾತ್ಮನನ್ನ ನೋಡುವಂತಹದ್ದು, ಮತ್ತು ಅವನು ನಮ್ಮ ದೇಹದಲ್ಲಿ ಸ್ಥಿತನಾಗಿರ್ತಾನೆ. ಪರಮಾತ್ಮ ಅವನು ಹೇಗೆ ಸ್ಥಿತನಾಗಿರ್ತಾನೆ, ಯಾಕಾಗಿ ಅವನು ನಮ್ಮ ದೇಹದಲ್ಲಿ ಸ್ಥಿತನಾಗಿರ್ತಾನೆ ಅನ್ನುವುದು ಸಹಿತ ಮುಂದಿನ ಅಧ್ಯಾಯಗಳಲ್ಲಿ, ಇವತ್ತಿನ ಅಧ್ಯಾಯದಲ್ಲಿ ಬರಲ್ಲ, ಅದು ಮತ್ತೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸೊ ಆದ್ರಿಂದ ಇವತ್ತಿನ ಅಧ್ಯಾಯವನ್ನು ನಾವು ಈಗ ಹೇಳ್ಕೊಳ್ತಾ ಹೋಗೋಣ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ
ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿ ತಾಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಬಂದಿಲ್ಲ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಇದ್ರ ಬಗ್ಗೆ ತಾನು ತಿಳ್ಕೊಳ್ಳಿಕ್ಕೆ ಅದರಿಂದ ಭಗವಂತ ಹೇಳ್ತಾ ಇದ್ದಾನೆ ಏನು, ಈ ದೇಹವನ್ನ ಕ್ಷೇತ್ರ ಅನ್ನುವಂಥದ್ದು. ಯಾಕೆಂದ್ರೆ ಇದು ಆತ್ಮ ಕೆಲಸ ಮಾಡಲಿಕ್ಕೆ ಇರುವಂತಹ ಕ್ಷೇತ್ರ. ಅದರಿಂದ ದೇಹ ಯಾಕೆ ಎಷ್ಟು ಮುಖ್ಯ ಅನ್ನುವಂತಹದ್ದು ನಮಗೆ ಇದರಿಂದ ಗೊತ್ತಾಗತ್ತೆ. ದೇಹವನ್ನ ಯಾರು ತಿಳಿತಾನೆ ಅವನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಈ ಶರೀರವನ್ನ ನವದ್ವಾರ ಪುರೇಹಿ ದೇಹಿ ಅಂದ್ರೆ 9 ದ್ವಾರಗಳನ್ನ ಹೊಂದಿರುವಂತಹ ಒಂದು ನಗರ ಅಂತ ಕರೀತಾರೆ. ಈ ಶರೀರ ಹೇಗಾಗತ್ತೆ? ಈ ಶರೀರದ ಕೊಡುಗೆ ಎಲ್ಲಿಂದ ನಮಗೆ ಸಿಕ್ಕಿರುವಂತಹದ್ದು? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಇಂಚರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಸೊ ಭರತ ವಂಶಜನಾದ ಶ್ರೇಷ್ಠನಾದ ಅರ್ಜುನನೇ ಅಂದ್ರೆ ಅವನನ್ನು ಆ ರೀತಿಯಾಗಿ ಅವನು ಇಲ್ಲಿ ಸಂಬೋಧಿಸ್ತಾ ಇದ್ದಾನೆ. ಮತ್ತು ಈ ಕ್ಷೇತ್ರಜ್ಞನು ಯಾರು? ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞ ನಾನೇ. ಯಾರು ಹೇಳ್ತಾ ಇದ್ದಿದ್ದು? ಕೃಷ್ಣ. ಕೃಷ್ಣ ಹೇಳ್ತಾ ಇದ್ದಿದ್ದು ಅರ್ಜುನನಿಗೆ. ಎಲ್ಲಾ ದೇಹಗಳಲ್ಲಿರೋ ಕ್ಷೇತ್ರಜ್ಞನು ನಾನೇ ಅಂದ್ರೆ ಈ ಕ್ಷೇತ್ರಜ್ಞ ಪರಮಾತ್ಮನೂ ಕೃಷ್ಣನೇ, ಕೃಷ್ಣನ ವಿಸ್ತರಣೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಅದರಿಂದ ಈ ದೇಹವನ್ನು, ಅದರ ಕ್ಷೇತ್ರವನ್ನು ತಿಳಿಯುವುದೇ ಜ್ಞಾನ. ಈ ದೇಹವನ್ನ ಮತ್ತೆ ಆ ಕ್ಷೇತ್ರಜ್ಞನನ್ನ ಅಂದ್ರೆ ಆ ಪರಮಾತ್ಮನನ್ನ ತಿಳಿಯುವುದೇ ಜ್ಞಾನ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ಜ್ಞಾನ ಎನ್ನುವುದನ್ನು ಇದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನ ಅವನಿಲ್ಲಿ ಹೇಳ್ತಾನೆ. ಒಂದು ಸೆಕೆಂಡ್. ಹರೇ ಕೃಷ್ಣ. ಇದೇ ನನ್ನ ಅಭಿಪ್ರಾಯ. ಭಗವಂತ ಅಭಿಪ್ರಾಯವನ್ನು ಕೊಡ್ತಾನೆ ಇಲ್ಲಿ ನಮಗೆ. ಯಾವುದು ಅಂದ್ರೆ ಎಷ್ಟು ಕೈಂಡ್ ಅಂದ್ರೆ ಅವನು ಎಷ್ಟು ನಮ್ಮ ಮೇಲೆ ಎಷ್ಟು ಕರುಣಾಮಯಿ ಅನ್ನೋದು ನಮಗೆ ಗೊತ್ತಾಗತ್ತೆ ಅವನು ಈ ತರ ಹೇಳುವಾಗ. ಭಗವಂತ ಯಾಕೆ ಹೀಗೆ ಹೇಳಬೇಕು? ಅವನು ಡೈರೆಕ್ಟ್ ಆಗಿ ಆರ್ಡರ್ ಕೊಡಬಹುದು, ಆದ್ರೆ ಅವನು ಜೀವಿಗಳಿಗೆ ಅಷ್ಟು ಕರುಣಾಮಯಿ. ಅವನು ಅಷ್ಟು ತಟಸ್ಥನಾಗಿರ್ತಾನೆ. ಅವ್ರು ನೀವು ಏನ್ ಬೇಕಾದ್ರೂ ಮಾಡುವ ಸ್ವಾತಂತ್ರ್ಯ ಅಂದ್ರೆ ನೀವು ಮಾಡ್ಕೊಳ್ಳಿ ಅಂತ. ಆದ್ರೆ ಅದನ್ನ ಮಾಡ್ಕೊಂಡ್ಮೇಲೆ ನಾವು ಅದನ್ನ ಅನುಭವಿಸ್ಲಿಕ್ಕೂ ನಾವು ರೆಡಿಯಾಗಿರ್ಬೇಕು ಅನ್ನುವಂತಹದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಈ ವೇದ ಸಾಹಿತ್ಯ ಏನ್ ಹೇಳುತ್ತೆ ಈ ಕ್ಷೇತ್ರಜ್ಞರ ಬಗ್ಗೆ ಅಂದ್ರೆ ಭಗವಂತ ಇಲ್ಲಿ ಹೇಳ್ತಾನೆ, ನಾನು ಕ್ಷೇತ್ರಜ್ಞನು ಹೌದು ಅಂತ. ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ಚಾಪಿ ಶುಭಾಶುಭೆ ತಾನಿ ವೇತ್ತಿ ಸ ಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಯತೆ ಅನ್ನುವಂತಹದ್ದು. ದೇಹ ಕ್ಷೇತ್ರ ಇದನ್ನ ಕರೆದ, ಅದರೊಳಗೆ ಕ್ಷೇತ್ರಜ್ಞಾನ ಮತ್ತು ದೇಹದ ಒಡೆಯನನ್ನು ಬಲ್ಲಂತಹ ಪರಮಪ್ರಭು ವಾಸಿಸ್ತಾನೆ. ಆದ್ದರಿಂದ ಆತನನ್ನು ಎಲ್ಲಾ ಕ್ಷೇತ್ರಗಳನ್ನು ತಿಳಿದವನು ಅಂತ. ಈಗ ಆತ್ಮ ಆ ಬರೀ ಶರೀರವನ್ನು ತಿಳ್ಕೊಳ್ಳುತ್ತೆ, ಆದರೆ ಭಗವಂತ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತಹದ್ದು ಅವನು ಎಲ್ಲಾ ದೇಹಗಳನ್ನು ಅರಿತಿರ್ತಾನೆ. ಅದರಿಂದ ಅವನು ಸರ್ವ ಕ್ಷೇತ್ರಜ್ಞ. ಎಲ್ಲಾ ದೇಹಗಳಲ್ಲಿಯೂ ಅವನು ಇರುವಂತಹ ಕ್ಷೇತ್ರಜ್ಞ ಅವನಾಗಿರ್ತಾನೆ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೇಳ್ತಾರೆ, ಭೋಕ್ತಾ ಯೋಗ್ಯಂ ಪ್ರೇರಿತಾರಂ ಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಂ ಏತತ್. ಅಂದ್ರೆ ಬ್ರಹ್ಮನ 3 ಕಲ್ಪನೆಗಳಲ್ಲಿ, ಚಟುವಟಿಕೆಗಳಲ್ಲಿ ಕ್ಷೇತ್ರವಾಗಿ ಪ್ರಕೃತಿ ಅನ್ನುವಂತಹದನ್ನ ಬ್ರಹ್ಮನ್ ಅಂತ ಕರೀತಾರೆ. ಇದು ಪ್ರಕೃತಿಯನ್ನೂ ಸಹಿತ ಬ್ರಹ್ಮನ್ ಅಂತ ಕರೀತಾರೆ. ಪ್ರಕೃತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸುವ ಜೀವಿ ಸಹ ಬ್ರಹ್ಮನ್ನೇ. ಇವೆರಡನ್ನ, ಪ್ರಕೃತಿಯನ್ನ ಮತ್ತೆ ಜೀವಿಯನ್ನ ನಿಯಂತ್ರಿಸುವವನು ಪರಮ ಬ್ರಹ್ಮನ್. ಅವನು
ಆತನೇ ನಿಜವಾದ ವಾಸ್ತವಿಕ ನಿಯಂತ್ರಕ, ಅವನೇ ಪರಮಾತ್ಮ ಅನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಈಗ ಏನು ಕಾಣಿಸ್ತಾ ಇದೆ ನಿಮ್ಗೆ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಹಾ, ಕೇಳಿಸ್ತಾ ಇದೆ. ಏನ್ ನೋಡ್ತಾ ಇದ್ದೀರಾ? ಪ್ರಕೃತಿ. ಇದು ಒಂದು ಭೂಮಿ, ಆಕಾಶ. ಭೂಮಿ ಆಕಾಶ. ಇದು ಕ್ಷೇತ್ರ ಇದೆ ಇಲ್ಲಿ, ಒಂದು ಕ್ಷೇತ್ರ. ಈ ಕ್ಷೇತ್ರ ಅಂದ್ರೆ ನಾರ್ಮಲಿ ಜಾಗ ಅಲ್ವಾ? ಆ ಕ್ಷೇತ್ರ ಅಂದ್ರೆ ಜಾಗ. ಆದ್ರಿಂದ ಇಲ್ಲಿ ಒಂದು ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ಯಾರಿದ್ದಾನೆ? ಕೃಷ್ಣ. ಇವನು ಇಲ್ಲ ಜೀವ, ಕ್ಷೇತ್ರದಲ್ಲಿ ಜೀವ. ಇಲ್ಲಿ ಇದು ಒಂದು ಭೂಮಿ. ಈ ಭೂಮಿಯನ್ನ ಉಳುವಂತಹ ರೈತ. ಈಗ ಒಂದು ಭೂಮಿ ಇದೆ, ಆ ಭೂಮಿಯನ್ನ ನೋಡ್ಕೊಂಡು ಹೋಗ್ತಾ ಇರುವಂತ ಒಬ್ಬ ರೈತ ಇರ್ತಾನೆ. ಸೊ ಅವನಿಗೆ ಆ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿರತ್ತೆ. ಮತ್ತೆ ಆ ರೈತನನ್ನ ಬಿಟ್ಟು ಇನ್ಯಾರಿಗೂ ಆ ಜಾಗದ ಬಗ್ಗೆ ಚೆನ್ನಾಗಿ ತಿಳಿದಿರತ್ತೆ. ಅದು ಯಾರಿಗೆ? ಭಗವಂತ. ಪರಮಾತ್ಮನಿಗೆ. ಸರ್ಕಾರಕ್ಕೆ. ಓ, ಸರ್ಕಾರ. Okay. ಈಗ ಭೌತಿಕ ಪ್ರಪಂಚದಲ್ಲಿ ಈಗ ನಮ್ಮ ಜಮೀನು ಹೇಗಿದೆ ಅನ್ನುವಂಥದ್ದು ನಮ್ಮ ಹತ್ರ ನಮಗೆ ಗೊತ್ತಿರುತ್ತೆ, ಮತ್ತೆ ಸರ್ಕಾರಕ್ಕೆ ಗೊತ್ತಿರುತ್ತೆ. ಆ ಜಮೀನು ಹೇಗಿದೆ, ಎಷ್ಟು ಫಲವತ್ತಾಗಿರುತ್ತೆ, ಅಲ್ಲಿ ಏನ್ ಬೆಳಿಬಹುದು, ಏನ್ ಬೆಳಿಬಾರದು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ದೇಹ ಅನ್ನುವಂಥದ್ದು ಕ್ಷೇತ್ರ ಆದ್ರೆ, ಆ ಕ್ಷೇತ್ರದಲ್ಲಿರುವಂತಹ ಆತ್ಮ, ಅವನಿಗೆ ಆ ದೇಹದ ಬಗ್ಗೆ ಅವೇರ್ನೆಸ್ ಇರುತ್ತೆ. ಅದೇ ರೀತಿಯಾಗಿ ಪರಮಾತ್ಮನಿಗೆ ಗೊತ್ತಿರುತ್ತೆ ಅನ್ನುವಂತಹದ್ದನ್ನ ನಾವಿಲ್ಲಿ ಹೇಳ್ಕೊಳ್ಬಹುದು. ಎರಡು ಕ್ಷೇತ್ರಜ್ಞರು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ವಿನಿಶ್ಚಿತೈ. ಸುನೈನಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಹರೇ ಕೃಷ್ಣ. ವೇದಾಂತ ಹರೇ ಕೃಷ್ಣ. ವೇದಾಂತ ಸೂತ್ರದ ಬಗ್ಗೆ ಇಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅವನು ಹೇಳ್ತಾ ಇದ್ದಾನೆ. ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನ ವಿವರಿಸಲಾಗಿದೆ ಅನ್ನುವಂತಹದ್ದು. ಅಂದ್ರೆ ವೇದಾಂತ ಸೂತ್ರವನ್ನ ಯಾರು ರಚಿಸಿರುವಂತಹವರು ಅಂದ್ರೆ ಅದು ಸ್ವತಃ ಕೃಷ್ಣನಿಂದ ವ್ಯಾಸದೇವರ ಮುಖಾಂತರ, ವ್ಯಾಸರು ಅದನ್ನ ಬರೆದಿರುವಂಥವ್ರು. ವೇದಾಂತ ಸೂತ್ರದಲ್ಲಿ ಅವರು ಹೇಳ್ತಾರೆ, ವೇದವ್ಯಾಸರ ತಂದೆ ಪರಾಶರ ಮಹರ್ಷಿಗಳು ಅವರು ತಮ್ಮ ಧಾರ್ಮಿಕ ಗ್ರಂಥ ಅಹಂ ತ್ವಂ ಚತಾನ್ಯೇ ಅಲ್ಲಿ ಅಹಂ ತ್ವಂ ಅಂದ್ರೆ ನಾನು, ನೀವು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಅಂದ್ರೆ ಕ್ಷೇತ್ರಜ್ಞ ಇದ್ದಾನೆ, ನಾನು ಮತ್ತೆ ಇತರರು ಸಹಿತ ಕ್ಷೇತ್ರವನ್ನ ಹೊಂದಿರ್ತಾರೆ ಅನ್ನುವಂತಹದ್ದು. ಅದರಿಂದ ನಾನು, ನೀವು, ನಾನು ಮತ್ತೆ ಬೇರೆ ಬೇರೆ ಜೀವಿಗಳು ಅನ್ನುವಂತಹದ್ದನ್ನು ಅವರಿಲ್ಲಿ ಅಂದ್ರೆ ವೇದಾಂತ ಸೂತ್ರದಲ್ಲಿ ತರ್ಕದೊಂದಿಗೆ ಅದನ್ನ ವಿವರಿಸ್ತಾರೆ ಅನ್ನುವಂಥದ್ದು. ಮತ್ತೆ ಛಂದೋಭಿಹಿ ಅನ್ನುವ ಶಬ್ದ ವಿವಿಧ ವೇದ ಸಾಹಿತ್ಯಗಳು ಅಂತ ಸೂಚನೆಯನ್ನ ತಿಳಿಸುತ್ತೆ. ಬ್ರಹ್ಮಪುಚ್ಚ ಪ್ರತಿಷ್ಠಾ ಅಂದರೆ ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಗೆ ಇಲ್ಲಿ ನಾವು ನೋಡಬಹುದು ಈ ಶರೀರದಲ್ಲಿ ಮುಂದೆ ಏನಾಗತ್ತೆ ಅನ್ನುವಂಥದ್ದು. ಅದರಿಂದ ಇಲ್ಲಿ ಏನಿದೆ, ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಬದುಕುವುದಕ್ಕೆ ಆಧಾರವಾಗತ್ತೆ. ಈ ಶರೀರದಲ್ಲಿ ಅನ್ನಮಯ ಕೋಶ ಅನ್ನುವಂಥದ್ದು. ಬ್ರಹ್ಮಪೃಚ್ಛಂ ಪ್ರತಿಷ್ಠಾ ಅಂದ್ರೆ ಪರಮಪ್ರಭುವಿನ ಒಂದು ಅಭಿವ್ಯಕ್ತಿಗೆ ಇಲ್ಲಿ ಅನ್ನಮಯ ಕೋಶ ಅಂದ್ರೆ ಇದಕ್ಕೆ ನಮಗೆ ಅನ್ನ ಆಧಾರ. ಇದನ್ನ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಅನ್ನವನ್ನ ಅಂದ್ರೆ ಶರೀರವನ್ನ ಚೆನ್ನಾಗಿ ನೋಡ್ಕೊಳ್ಬಹುದು, ಅದಕ್ಕೆ ಯೋಗ್ಯವಾದ ಆಹಾರವನ್ನು ಕೊಡುವುದರ ಮುಖಾಂತರ. ಆಮೇಲೆ ಬರುವಂತಹದ್ದು ಪ್ರಾಣಮಯ ಕೋಶ. ಈ ಅನ್ನಮಯ ಕೋಶದಲ್ಲಿ ಹೆಚ್ಚಿನ ಜೀವಿಗಳು ಬದುಕ್ತಾರೆ. ಅವರಿಗೆ ಯಾಕೆಂದ್ರೆ ಶರೀರಕ್ಕೆ ಸರಿಯಾದ ಆಹಾರ ಸಿಕ್ಕಿದ್ರೆ ಸಾಕು, ಮತ್ತೇನೂ ಇಲ್ಲ ಅಂತ. ಆದ್ರೆ ಇನ್ನೊಂದು ತಮ್ಮನ್ನ ತಾವು ಮೇಲೆ ಕೆರಿಸಿಕೊಳ್ಳುವವರು ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ಏನಾಗತ್ತೆ ಅಂದ್ರೆ ಈ ಪರಿಪೂರ್ಣ ಸತ್ಯವನ್ನ, ಈಗ ನಾವು ತಿನ್ನುವ ಆಹಾರ ಶುದ್ಧವಾಗಿರ್ಬೇಕು. ಯಾಕೆ ಅನ್ನುವಂತ ಹೇಳಿದ್ರೆ ಆ ಆಹಾರದಿಂದ ನಾವು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆಯನ್ನು ಮಾಡುವುದರಿಂದ ನಾವು ಪರಿಪೂರ್ಣ ಸತ್ಯನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದಂತೆ. ಪರಮ ಸತ್ಯನ ಜೀವ ಲಕ್ಷಣಗಳ ಅಥವಾ ಜೀವ ರೂಪಗಳಲ್ಲಿ ನಾವು ಸಾಕ್ಷಾತ್ಕರಿಸಿಕೊಳ್ಳಬಹುದು.
ಅದರಿಂದ ಈ ಪ್ರಾಣಮಯ ಕೋಶದಲ್ಲಿ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳೋ, ಈ ಅನ್ನಮಯ ಅದಕ್ಕಿಂತನೂ ಜಾಸ್ತಿ ಅವನು ಇದ್ದಾನೆ, ಯಾರೋ ಒಬ್ಬ ಇದ್ದಾನೆ ಈ ಪ್ರಕೃತಿಯಲ್ಲಿ ಅನ್ನುವಂಥದ್ದು. ಆಮೇಲೆ ಜ್ಞಾನಮಯ ಕೋಶ. ಜ್ಞಾನಮಯ ಕೋಶದಲ್ಲಿ ಸಾಕ್ಷಾತ್ಕಾರ ಅಂದ್ರೆ ಜೀವ ಲಕ್ಷಣಗಳ ಆಚೆಗೆ ಯಾರಿದ್ದಾರೆ, ಮನೋಮಯ ಕೋಶ ಅಂತನೂ ಅದನ್ನ ಕರೆಯುವಂತಹದ್ದು. ಸೊ ಜೀವ ಲಕ್ಷಣಗಳ ಆಚೆಗೆ ನಾವು ಚಿಂತನೆ ಮಾಡುವಂತಹದ್ದು, ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ಅದನ್ನು ವಿಸ್ತರಿಸುವಂತಹದ್ದು. ಹೀಗೆ ಜೀವ ಲಕ್ಷಣಗಳ ಆಚೆ ಏನಿದೆ ಅನ್ನುವಂಥ ಅನಂತರ ಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ಹಾಗೆ ಹೋಗುವ ಜ್ಞಾನಮಯ ಕೋಶ ಇಲ್ಲಿ ಆಲೋಚನೆ ಮಾಡುವಂಥದ್ದು, ಈ ಪ್ರಕೃತಿಯ ಹಿಂದಿರುವಂತಹ ಮತ್ತೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅನ್ನೋದು, ಆ ಕಾರಣೀಕರ್ತನನ್ನ ಉದ್ದೇಶಿಸಿ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋದಾಗ ಜ್ಞಾನಮಯ ಕೋಶದಿಂದ ನಾವು ಮನೋಮಯ ಕೋಶಕ್ಕೆ ವಿಜ್ಞಾನಮಯ ಕೋಶಕ್ಕೆ ಹೋಗ್ತೇವೆ. ವಿಜ್ಞಾನಮಯ ಕೋಶದಲ್ಲಿ ಏನಾಗತ್ತೆ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಆಗತ್ತೆ. ವಿಜ್ಞಾನಮಯ ಕೋಶಕ್ಕೆ ನಾವು ಏರಿಸಿಕೊಂಡಾಗ ನಮಗೆ ಅಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ನಿರಾಕಾರ ರೂಪದ ಸಾಕ್ಷಾತ್ಕಾರ ನಮಗೆ ಆಗತ್ತೆ. ಆಮೇಲೆ ಕೊನೆಯದಾಗಿ ಆನಂದಮಯ ಕೋಶ ಅನ್ನುವಂತಹದ್ದು ಬರುತ್ತೆ. ಈ ಆನಂದಮಯ ಕೋಶದಲ್ಲಿ ಅಂದ್ರೆ ಜೀವಿ ಆತ್ಮ ಪರಮಾತ್ಮನ ಜೊತೆಗೆ ತನ್ನ ಸಂಪರ್ಕವನ್ನು ಪಡೆದು ಅವನ ಮಾರ್ಗದರ್ಶನದಲ್ಲಿ ಜೀವನವನ್ನು ಸಾಗಿಸ್ತಾನೆ. ಅದು ಆನಂದಮಯ ಕೋಶ. ಆನಂದಮಯ ಕೋಶದಲ್ಲಿ ಆತ್ಮ ಪರಮಾತ್ಮರ ಸಂಪರ್ಕ ಸಾಧನೆ ಆಗತ್ತೆ. ಅಲ್ಲಿ ಅವರು ಮತ್ತೆ ಯಾವಾಗಲೂ ಆನಂದಮಯ ಕೋಶ ಹೆಸರು ಹೇಳಿದಾಗೇನೆ ಯಾವಾಗಲೂ ಆನಂದ, ಶಾಶ್ವತವಾದ ಆನಂದವನ್ನು ನಾನು ಜೀವಿಯಲ್ಲಿ ಅನುಭವಿಸ್ತಾನೆ ಆನಂದಮಯ ಕೋಶದಲ್ಲಿ. ಇದು ಸಂಪೂರ್ಣ ಆನಂದಮಯ ಸ್ವಭಾವದ ಸಾಕ್ಷಾತ್ಕಾರ. ನಾವು ಆನಂದಮಯ ಸ್ವಭಾವದ ಸಾಕ್ಷಾತ್ಕಾರ ಅಂದ್ರೆ ಸತ್ ಚಿತ್ ಆನಂದ. ಭಗವಂತ ಯಾರು? ಸಚ್ಚಿದಾನಂದ. ಸತ್ ಅಂದ್ರೆ ಶಾಶ್ವತವಾದಂತಹದ್ದು, ಚಿತ್ ಅಂದ್ರೆ ಜ್ಞಾನಮಯವಾದಂತಹದ್ದು, ಮತ್ತು ಆನಂದ ಯಾವಾಗಲೂ ಸಂತೋಷದಿಂದ ಇರುವಂತಹದ್ದು ಆನಂದಮಯ. ಅದರಿಂದ ಈ ಸಚ್ಚಿದಾನಂದ ಈ ಜೀವಿಯು ಸಹಿತ ಅಂತಹ ಒಂದು ಭಗವಂತನ ಗುಣಲಕ್ಷಣಗಳನ್ನ ಆನಂದಮಯ ಕೋಶದಲ್ಲಿ ಪಡೆಯುತ್ತಾನೆ. ಈ 5 ಹಂತಗಳು ಇದನ್ನ ಬ್ರಹ್ಮಪುಚ್ಛಂ ಅಂತ ಕರೀತಾರೆ. ಸೊ ಮೊದಲ 3 ಅನ್ನಮಯ, ಪ್ರಾಣಮಯ, ಜ್ಞಾನಮಯ ಜೀವಿಗಳ ಇದು ಕಾರ್ಯಕ್ಷೇತ್ರವನ್ನ ಒಳಗೊಂಡಿದೆ, ಅಂದ್ರೆ ದೇಹವನ್ನ. ಆಮೇಲೆ ಅಂದ್ರೆ ಇದನ್ನೇ ಪರಮಪ್ರಭು ಭಗವಂತ ಇವೆಲ್ಲವನ್ನ ಮೀರಿದವನಾಗಿರ್ತಾನೆ, ಅವನು ಆನಂದಮಯ ಅಂತ ಹೆಸರು. ವೇದಾಂತ ಸೂತ್ರ ಈ ಪರಮೋನ್ನತನನ್ನ ಆನಂದಮಯೋ ಅಭ್ಯಾಸಾತ್ ಅಂತ ಹೇಳ್ತಾರೆ. ಅಂದ್ರೆ ದೇವೋತ್ತಮ ಪರಮಪುರುಷನು ಸ್ವಭಾವತಃ ಆನಂದಮಯ ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದು. ಬ್ರಹ್ಮಸೂತ್ರಗಳ ಕಾರ್ಯಕಾರಣಕ್ಕೆ ಅನುಗುಣವಾಗಿ ಬಹು ಸೊಗಸಾಗಿ ಹೇಳಲಾಗಿದೆ. ಅಂದ್ರೆ ಕೆಲವು ಸೂತ್ರಗಳು ಇಲ್ಲಿ ಪ್ರಭುಪಾದರು ಉದಾಹರಣೆಯನ್ನು ಕೊಡ್ತಾರೆ. ಒಂದು ನವಿಯದ್ ಅಶ್ರುತೆ, ಬ್ರಹ್ಮಸೂತ್ರದಲ್ಲಿ ನಾತ್ಮ ಶ್ರುತೆ ಮತ್ತು ಪರಾತತ್ ಸಚ್ರುತೆ. ಅಂದ್ರೆ ಮೊದಲನೆಯ ಸೂತ್ರವು ಕಾರ್ಯಕ್ಷೇತ್ರವನ್ನ ಸೂಚಿಸುತ್ತೆ, ಎರಡನೆಯದು ಜೀವಿಯನ್ನು ಸೂಚಿಸುತ್ತೆ, ಮೂರನೆಯದು ವಿವಿಧ ಅಸ್ತಿತ್ವಗಳ ಅಭಿವ್ಯಕ್ತಿಗಳಲ್ಲಿ ಪರಮ ಉಳಿತಾದ ಪರಮಪ್ರಭುವನ್ನ ಸೂಚಿಸುತ್ತೆ ಅನ್ನುವಂತಹದನ್ನ ನಾವಿಲ್ಲಿ ನೋಡಬಹುದು. ಭೂತಾನ್ಯಹಂಕಾರೋ ಬುದ್ಧಿರ್ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತ್ ಚೇತನಾದೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಶ್ರೀಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯಗಳು ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಇಲ್ಲಿ ಭಗವಂತ ಕ್ಷೇತ್ರದ ರಚನೆ ಹೇಗಾಗಿದೆ ಅನ್ನೋದನ್ನ ಹೇಳ್ತಾನೆ. ಕ್ಷೇತ್ರದ ರಚನೆಯಲ್ಲಿ ಅವನು ಹೇಳ್ತಾನೆ ಪಂಚಮಹಾಭೂತಗಳು. ಪಂಚಭೂತಗಳು ಅಂತ ನಾವು ಹೇಳ್ತೇವೆ ಯಾವ್ದನ್ನ? ಪಂಚಭೂತಗಳು ಯಾವುದು? ಎಲ್ಲರಿಗೂ ಗೊತ್ತಿದೆ ಇದು ಅಲ್ವಾ? ಹೆಚ್ಚಿನ ಜನರಿಗೆ ಗೊತ್ತಿದೆ.
ಏನು ಪಂಚಭೂತಗಳು? ಭೂಮಿ, ಆಕಾಶ, ಗಾಳಿ, ಗಾಳಿ, ಭೂಮಿ, ಆಕಾಶ, ಅಗ್ನಿ, ನೀರು, ಆಕಾಶ, ವಾಯು. ಗಾಳಿ. ಹಾ. ಆಕಾಶ, ಭೂಮಿ, ಆಕಾಶ, ಭೂಮಿ, ವಾಯು, ನೀರು, ಆಕಾಶ, ಭೂಮಿ, ಗಾಳಿ, ಅಗ್ನಿ. ವಾಯು, ಜಲ, ಅಗ್ನಿ, ವಾಯು, ಆಕಾಶ. ಹಾ, ಆಕಾಶ. ಧನ್ಯವಾದಗಳು, ಧನ್ಯವಾದಗಳು. ಸೊ ಇದು ಪಂಚಭೂತಗಳು. ಈ ಪ್ರಕೃತಿ ಪಂಚಭೂತಗಳಿಂದಲೇ ಆಗಿರುವಂತಹದ್ದು. ಅದರಿಂದ ಈ ಶರೀರ ಪಂಚಭೂತಗಳಿಂದಲೇ ಆಗುವಂತಹದ್ದು. ಈ ಶರೀರ ಆಗ್ಲಿಕ್ಕೆ ಈ ಪಂಚಭೂತಗಳೇ ಕಾರಣ. ಈ ಪಂಚಭೂತಗಳಿಂದ ಆದಂತಹ ಶರೀರ ಈ ಆತ್ಮ ಶರೀರ ತ್ಯಾಗ ಮಾಡಿದ ಮೇಲೆ ಮತ್ತೆ ಪಂಚಭೂತಗಳಲ್ಲಿಯೇ ಲೀನವಾಗತ್ತೆ. ಅದರಿಂದ ಈ ಕ್ಷೇತ್ರಜ್ಞ ಅಂದ್ರೆ ಈ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಮೊದಲು ಈ ಶರೀರ ಆಗತ್ತೆ ಜಡವಸ್ತು. ಈ ಜಡವಸ್ತು ಆದ್ಮೇಲೆ ಅಂದ್ರೆ ನಾವು ಅಂದ್ರೆ ಇದು ವೇದಾಂತ ಸೂತ್ರದಲ್ಲಿಯೂ ಸಹಿತ ಹೇಳಿರುವಂತಹದ್ದು. ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತಾದ್ರೆ ಈ ಪಂಚಭೂತಗಳು, ಈ ಪಂಚಭೂತಗಳು ಅನಂತರ ಭಗವಂತ ಹೇಳ್ತಾನೆ ಏನು, ಅಹಂಕಾರ, ಬುದ್ಧಿ ಮತ್ತೆ ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ ಅಲ್ಲಿ ಬರುವಂತಹದ್ದು. ಅವನು ಹೇಳ್ತಾನೆ ಏನು, ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು. ಅವ್ಯಕ್ತ ಅಂದ್ರೆ ಏನು? ಕಾಣಿಸದೇ ಇರುವುದು, ಕಾಣಿಸದೇ ಇರುವಂತಹದ್ದು. ಧನ್ಯವಾದಗಳು ಮಾತಾಜಿ. ಸೊ ಆ ರೀತಿಯಾಗಿ ಅಹಂಕಾರ, ಬುದ್ಧಿ ಮತ್ತೆ ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ ಇವು. ಮನಸ್ಸು ಬರುತ್ತೆ ಅಲ್ಲಿ, ಅಂತರೇಂದ್ರಿಯ ಅದು ಸಹಿತ. ಆಮೇಲೆ ಅದು ನೆಕ್ಸ್ಟ್ ಬರುವಂತಹದ್ದು. ಇದಾದ ಮೇಲೆ ತಿಳುವಳಿಕೆಯ ಗ್ರಹಿಕೆಗಾಗಿ ನಾವು ನಮ್ಗೆಲ್ಲ ತಿಳ್ಕೊಳ್ಬೇಕಲ್ಲ, ಅದರ ಗ್ರಹಿಕೆಗಾಗಿ ಭಗವಂತ ಏನ್ ಮಾಡ್ತಾನೆ, ಈ 5 ಇಂದ್ರಿಯಗಳನ್ನ ಕೊಡ್ತಾನೆ. 5 ಇಂದ್ರಿಯಗಳು ಯಾವುದು? ನಮ್ಮ ಕಣ್ಣು, 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 ಕಿವಿ, ಮೂಗು, ನಾಲಿಗೆ, ಕಿವಿ, ಚರ್ಮ. ಮೂಗು, ನಾಲಿಗೆ, ಬಾಯಿ. ಚರ್ಮ. ಹಾ, ಹಾಗೆ 5 ಇಂದ್ರಿಯಗಳು. ಇದಾದ್ಮೇಲೆ ಅವನ್ ಏನ್ ಮಾಡ್ತಾನೆ, 5 ಕರ್ಮೇಂದ್ರಿಯಗಳು ಕೊಡ್ತಾನೆ ನಮಗೆ. 5 ಕರ್ಮೇಂದ್ರಿಯಗಳು ಪ್ರತಿಯೊಂದು ಜೀವಿಗೂ ಬೇರೆ ಬೇರೆ ಶರೀರ ರಚನೆ ಇರಬಹುದು, ಆದ್ರೆ ಅಲ್ಲಿ ಭಗವಂತ ಇದನ್ನೆಲ್ಲ ಕೊಡ್ತಾನೆ. ಆ ಕರ್ಮೇಂದ್ರಿಯಗಳು ಯಾವುದು? ನಾವು ಕೇಳುವಂತಹ ಶಬ್ದ, ಕಾಲು, ಕೈಗಳು, ಗುದ ಮತ್ತೆ ಜನನೇಂದ್ರಿಯ, ಇದು ಕರ್ಮೇಂದ್ರಿಯಗಳು. ಈ ಇಂದ್ರಿಯಗಳ ಮೇಲೆ ಈ ಏನು ಈ ಏನು ಸ್ಪರ್ಶ, ಹಾ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಅದರ ಮೇಲೆ ಅವನು ಕೊಡ್ತಾನೆ ನಮಗೆ ಅಂದ್ರೆ ಮನಸ್ಸು ಅನ್ನುವಂತಹದನ್ನ ತಂದಿಡ್ತಾನೆ. ಅದನ್ನ ಅಂತರೇಂದ್ರಿಯ ಅಂತ. ಅದು ಆಕ್ಚುಲಿ ಈ ಮನಸ್ಸು ಅನ್ನುವಂಥದ್ದು ಈ ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಆದ್ರಿಂದ ಮನಸ್ಸನ್ನ ತರಲಾಗಿದೆ. 6ನೇ ಇಂದ್ರಿಯ ಅದು ಅಂತರೇಂದ್ರಿಯ. ಮನಸ್ಸು ಸೇರಿದಂತೆ ಈ ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು 5 ಆಗಿ ಮನಸ್ಸು ಸೇರಿ 11 ಇಂದ್ರಿಯಗಳು ಅಂತ ಇಲ್ಲಿ ಹೇಳಲಾಗಿದೆ. ಈ 11 ಇದಕ್ಕೆ ಇಂದ್ರಿಯ ವಸ್ತುಗಳಿದಾವೆ. ಇಂದ್ರಿಯ ವಸ್ತುಗಳು ಯಾವುದು? ಉದಾಹರಣೆಗೆ ಮೂಗಿದೆ, ನಾಸಿಕ, ಅದಕ್ಕೆ ವಾಸನೆ, ಅದು ಇಂದ್ರಿಯ ವಸ್ತು. ಬಾಯಿಗೆ, ನಾಲಿಗೆಗೆ ರುಚಿ, ಅದು ಇಂದ್ರಿಯ ವಸ್ತು. ಅದೇ ರೀತಿಯಾಗಿ ರೂಪ, ಸ್ಪರ್ಶ ಮತ್ತೆ ಶಬ್ದ. ವಾಸನೆ, ರುಚಿ, ರೂಪ, ಸ್ಪರ್ಶ ಮತ್ತೆ ಶಬ್ದ, ಇದು 5 ಇಂದ್ರಿಯ ವಿಷಯಗಳು, ಇಂದ್ರಿಯ ವಸ್ತುಗಳು. ಇದಾದ್ಮೇಲೆ ಈ 24 ಹೀಗೆ ಅಷ್ಟು 24 ಘಟಕಾಂಶಗಳನ್ನ ಸೇರಿಸಿದಾಗ ಅದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಅದರಿಂದ 24 ಘಟಕಾಂಶಗಳ ಮೊತ್ತವನ್ನ ಕ್ಷೇತ್ರ ಅಂತ ಕರೆಯಲಾಗಿದೆ. ಇದನ್ನ ವಿಶ್ಲೇಷಿಸಿ ಅಧ್ಯಯನ ಮಾಡಿದವನಿಗೆ ಕ್ಷೇತ್ರಜ್ಞ, ಕ್ಷೇತ್ರ ಅಂದ್ರೆ ಏನು ಅಂತ ಅರ್ಥವಾಗತ್ತೆ. ಇದಾದ್ಮೇಲೆ ಬಯಕೆ, ದ್ವೇಷ, ಸುಖ ಮತ್ತು ದುಃಖಗಳಿವೆ. ಇವನ್ನ ಕ್ರಿಯೆ, ಪ್ರತಿಕ್ರಿಯೆಗಳು ಅಂತ ಕರೀತಾರೆ. ಆಸೆ ಪಡುವಂತಹದ್ದು, ದ್ವೇಷ ಮಾಡುವಂತಹದ್ದು, ಸುಖ ಅಂದ್ರೆ ನಾವು ಫೀಲ್ ಮಾಡ್ಕೊಳ್ಳುವಂತಹದ್ದೆಲ್ಲ, ಮತ್ತು ದುಃಖ, ಇವು ಕ್ರಿಯೆ, ಪ್ರತಿಕ್ರಿಯೆಗಳು. ಈ ಜಡದೇಹ ಪಂಚಮಹಾಭೂತಗಳ ನಿರೂಪಣೆ ಆದ್ರೆ ಪ್ರಜ್ಞೆ ಮತ್ತೆ ದೃಢ ವಿಶ್ವಾಸಗಳು ಜೀವ ಲಕ್ಷಣಗಳನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಈ ಜೀವ ಲಕ್ಷಣಗಳು ಸೂಕ್ಷ್ಮ ದೇಹದ ಅಂದ್ರೆ ಮನಸ್ಸು, ಅಹಂಕಾರ, ಬುದ್ಧಿಯಿಂದ ಪ್ರತಿನಿಧಿತವಾಗಿದೆ. ಈ ಜೀವ ಲಕ್ಷಣ, ಈ ಸೂಕ್ಷ್ಮ ಘಟಕಾಂಶಗಳು ಕ್ಷೇತ್ರದಲ್ಲಿ ಎಲ್ಲ ಸೇರಿಕೊಂಡಿದ್ದಾವೆ. ಸೊ ಇದು ಕ್ಷೇತ್ರಜ್ಞರ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಶಾಂತಿರಾರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಮಾತ್ಮ ವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಮನ ಅಹಂಕಾರ ಏವ ಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಅಸಕ್ತೇರನ ಬಿಷ್ಟ್ವಂಗಃ ಪುತ್ರಧಾರಗೃಹಾದಿಷು,
ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವ್ಯಕ್ತ ದೇಶ ಸೇವೇತ್ವಂ ಅರತೇರ್ಜನ ಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ ಓದ್ತೀರಾ ಇಲ್ಲ ಬೇರೆ ಯಾರಾದ್ರೂ ಓದಿ? ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ರತೆ, ಇದು ಬ್ರಹ್ಮ. ಅನುವಾದ ಬಂದಿಲ್ಲ. ಹಾ. ಅನುವಾದ ಬಂದಿಲ್ಲ. ಇಲ್ಲಿ ಬಲಕ್ಕೆ ಅನುವಾದ ಬಂದಿಲ್ಲ. ರೈಟ್ ಸೈಡ್ ಅಲ್ಲಿ ಇದೆ ನೋಡಿ ಮಾತಾಜಿ. ನಮ್ರತೆ ಓದಿ ಮಾತಾಜಿ. ಇಂಚರ ಮಾತಾಜಿ ಓದಿ. ನಮ್ರತೆ ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಈಗ ಜ್ಞಾನದ ಬಗ್ಗೆ ಭಗವಂತನ ವ್ಯಾಖ್ಯೆ ಅಂದ್ರೆ ಏನಿದೆ ಅವನ ಹೇಳಿಕೆ ಅಥವಾ ಅವನ ಡೆಫಿನೇಷನ್ ಅಂದ್ರೆ ಇಲ್ಲೇ ಇದೆ. ಅವನು ಹೇಳ್ತಾನೆ, ಯಾರಲ್ಲಿ ನಮ್ರತೆ ಇದೆ, ಯಾರಿಗೆ ಜಂಬವಿಲ್ಲ, ಅಹಂಕಾರವಿಲ್ಲ, ಯಾರು ಅಹಿಂಸಾಪರರಾಗಿರ್ತಾರೆ, ಯಾರು ತಾಳ್ಮೆಯಲ್ಲಿ ಇರ್ತಾರೆ, ಯಾರು ಸರಳವಾದ ಜೀವನವನ್ನ ಮಾಡ್ತಾರೆ, ಮತ್ತು ಯಾರು ನಿಜವಾದ ಗುರುವಿನ ಬಳಿಗೆ ಹೋಗ್ತಾರೆ. ನಿಜವಾದ ಗುರು ಅಂದ್ರೆ ಇಲ್ಲಿ ಯಾರು ಪರಂಪರೆಯಿಂದ ಬಂದಂತಹ ಗುರು. ನಾವು 4 ಪರಂಪರೆ ಗುರು ಪರಂಪರೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಯಾವುದೆಲ್ಲ 4 ಗುರು ಪರಂಪರೆ ಯಾರಿಗಾದ್ರೂ ನೆನಪಿದ್ಯಾ? ಅದೇ ಕೃಷ್ಣ, ಮನು, ಬ್ರಹ್ಮ, ಲಕ್ಷ್ಮಿ, ಶಿವ ಬ್ರಹ್ಮ. ಮತ್ತು 4 ಕುಮಾರರು, ಅಶ್ವಿನಿ ಕುಮಾರ್. ಇದೇ 4 ಪರಂಪರೆ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಿಷ್ಣುಸ್ವಾಮಿ, ನಿಂಬಾರ್ಕಾಚಾರ್ಯರು, ಶಂಕರಾಚಾರ್ಯರು, ಅವರೆಲ್ಲ ಬರ್ತಾರೆ. ಅವರು ಈ ಪರಂಪರೆಯಲ್ಲಿ ಬರುವಂತವರು. ಆದ್ರೆ ಭಗವಂತನಿಂದ ಶುರುವಾದ 4 ಪರಂಪರೆ. ಮೊದಲನೇದಾಗಿ ಬ್ರಹ್ಮ ಪರಂಪರೆ, ಬ್ರಹ್ಮ, ಲಕ್ಷ್ಮಿ, ಎರಡನೇದಾಗಿ ಲಕ್ಷ್ಮಿ ಪರಂಪರೆ, ಮೂರನೇದಾಗಿ ಶಿವ ಪರಂಪರೆ, ನಾಲ್ಕನೇ ರುದ್ರ ಪರಂಪರೆ ಅಂತ ಕರೀತಾರೆ. ಶಿವ ಅನ್ನೋದಕ್ಕಿಂತ ರುದ್ರ ಪರಂಪರೆ. ನಾಲ್ಕನೇದಾಗಿ ಕುಮಾರರ ಪರಂಪರೆ, ಚತುಷ್ಕುಮಾರರು ಅವರ ಪರಂಪರೆ. ಸೊ ಆದ್ರಿಂದ ಅಂತಹ ಪರಂಪರೆಗೆ ಸೇರಿದಂತಹ ಗುರುಗಳ ಬಳಿಗೆ ಹೋಗಿ ಜ್ಞಾನ ಕೇಳಬೇಕು. ಇಲ್ಲ ಅಂದ್ರೆ ನಮಗೆ ಸಿಗೋ ಜ್ಞಾನ ಏನಾಗತ್ತೆ? ಅಜ್ಞಾನ ಆಗತ್ತೆ. ಬೇರೆ ಎಷ್ಟೋ ಜನ ಇದ್ದಾರೆ ತಾನು ದೊಡ್ಡ ಗುರುಗಳು ಅಂತ ಹೇಳ್ಕೊಳ್ಳೋರು. ಆದ್ರೆ ಅವರು ಪರಂಪರೆಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ? ಸಮಾಜದಲ್ಲಿ ಒಂದಿಷ್ಟು ತಮ್ಮದೇ ಆದ ಒಂದಿಷ್ಟು ವಿಷಯಗಳನ್ನ ಬಿತ್ತಿ ಹೋಗ್ತಾರೆ. ಅಂದ್ರೆ ಅದು ನಿಜವಾದ ಜ್ಞಾನ ಅಲ್ಲ. ಅದರಿಂದ ನಮಗೆ ನಿಜವಾದ ಜ್ಞಾನ ನಾವಿಲ್ಲಿ ಭಗವದ್ಗೀತೆ, ಭಾಗವತಂತಹ ಪವಿತ್ರ ಗ್ರಂಥಗಳಿಂದಲೇ ತಿಳ್ಕೊಳ್ಬೇಕು. ಅದನ್ನ ಸರಿಯಾದ ಗುರುಗಳ ಮುಖಾಂತರ. ಯಾಕೆಂದ್ರೆ ಆ ಗ್ರಂಥಗಳು ನಮಗೆ ಸಡನ್ ಆಗಿ ಅರ್ಥ ಆಗುವುದಿಲ್ಲ. ಅದನ್ನ ಹೇಳಲಿಕ್ಕೆ ಒಂದು ಗುರುವಿನ ಗೈಡೆನ್ಸ್ ಬೇಕಾಗತ್ತೆ. ಅದರಿಂದ ಅಂತಹ ಗುರುಗಳ ಬಳಿಗೆ ನಾವು ಹೋಗುವಂತಹದ್ದು ಶೌಚ ಅಂದ್ರೆ ಏನು? ಶುಚಿತ್ವ. ನಮ್ಮ ಶುಚಿತ್ವ ಹೇಗೆ ಯೋಗ ಪದ್ಧತಿಯಲ್ಲಿ ಇರುವ ಹಾಗೆ ನಾವು ಯಮ ನಿಯಮದ ಬಗ್ಗೆ ತಿಳ್ಕೊಂಡು ಆ ರೀತಿಯಾಗಿ ಅಂತರಂಗದಿಂದ ಬಹಿರಂಗದಿಂದ ಶುಚಿತ್ವ, ಸ್ಥೈರ್ಯ, ಯಾವುದೇ ಸಮಯದಲ್ಲಿ ಧೃತಿಗೆಡದೇ ಇರುವಂತಹದ್ದು, ಆತ್ಮ ಸಂಯಮ, ಆತ್ಮದಲ್ಲಿಯೇ ನಾವು ಅಂದ್ರೆ ಸಂಯಮಿಯಾಗಿರುವಂತಹದ್ದು. ಅಂದ್ರೆ ಎಲ್ಲ ಗುಣ ಅಂದ್ರೆ ಈ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಆತ್ಮದಲ್ಲಿಯೇ ಸ್ಥಿತನಾಗುವಂತಹದ್ದು. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಸೆನ್ಸ್ ಗ್ರಾಟಿಫಿಕೇಶನ್ ಮಾಡದೇ ಇರುವಂತಹದ್ದು, ಅದರಿಂದ ವೈರಾಗ್ಯ. ಅಹಂಕಾರವಿಲ್ಲದಿರುವುದು.
ಅಹಂಕಾರದ ಬಗ್ಗೆ ಶ್ರೀಲಾ ಪ್ರಭುಪಾದರು ಹೇಳ್ತಾರೆ, ಅಹಂಕಾರ ಅಂದ್ರೆ ಮಿಥ್ಯಾಹಂಕಾರ ಇರಬಾರ್ದು ಅಂತ. ಮಿಥ್ಯಾಹಂಕಾರ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಒಂದ್ಸಲ, ಏನು ನಾನು ಅವನು ಇವನು, ನಾನು ಅಷ್ಟು ದುಡ್ಡು ಇರುವವನು, ನಾನಿಷ್ಟು ಮನೆ ಇರುವವನು, ನಾನಿಷ್ಟು ಅದಿರುವವನು ಇದಿರುವವನು, ನಾನೊಬ್ಬ ಡಾಕ್ಟರ್, ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಸೈಂಟಿಸ್ಟ್. ಸೊ ಅದೆಲ್ಲ ಒಂದು ಪ್ರೊಫೆಷನ್, ಅವರಲ್ಲ ಅದು. ಅದರಿಂದ ಅದು ಜ್ಞಾನ ಅಲ್ಲ. ನಿಜವಾದ ಅಂದ್ರೆ ಈ ಅಹಂಕಾರ ಅನ್ನುವಂತಹದ್ದು ನಾನು ಭಗವಂತನ ಭಕ್ತರ ಸೇವಕ ಅಂತ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದು. ಅದರಿಂದ ಈ ಏನು ಅಹಂಕಾರ ಅನ್ನುವಂಥದ್ದು ಅಂದ್ರೆ ಐಡೆಂಟಿಟಿ, ನಮ್ಮ ಐಡೆಂಟಿಟಿ ಆಗುತ್ತೆ. ನಮ್ಮ ನಿಜವಾದ ಐಡೆಂಟಿಟಿ ನಾನು ಭಗವಂತನ ಸೇವಕ, ಸೇವಕರ ಕಟ್ಟಕಡೆಯ ಸೇವಕ. ಪ್ರಭುಪಾದರು ಹೇಳಿದ ಹಾಗೆ ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕುಗಳನ್ನ ಗ್ರಹಿಸುವಂತಹದ್ದು. ಯಾಕೆಂದ್ರೆ ಈ ಜನ್ಮ ಹೇಗಾಗತ್ತೆ ಅನ್ನುವಂಥದ್ದು ಜ್ಞಾನ ಗೊತ್ತಿದೆ, ಸಾವು ಹೇಗಾಗತ್ತೆ ಅನ್ನುವಂಥದ್ದು ಧೀರಸ್ತತ್ರ ನಮೂಹ್ಯತೆ. ಸಾವಿಗೆ ಧೀರನಾದವನು ಯಾವಾಗಲೂ ಅದಕ್ಕೆ ಭಯಗೊಳ್ಳುವುದಿಲ್ಲ. ಸಾವು, ಮುಪ್ಪು, ರೋಗಗಳ ಕೆಡಕುಗಳನ್ನು ಗ್ರಹಿಸುವುದು ಅನಾಸಕ್ತಿ. ಯಾವುದರಲ್ಲಿಯೂ ಪ್ರಾಪಂಚಿಕ ವಿಷಯಗಳ ಮೇಲೆ ಆಸಕ್ತಿ ಇಲ್ಲದೆ ಇರುವಂತಹದ್ದು. ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವಂತಹದ್ದು. ಇದು ಈಗಿನ ಇದರಲ್ಲಿ ನಮಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಕ್ಟ್ ಅಂದ್ರೆ ನಮ್ಮ ಕರ್ತವ್ಯ ಮಾಡಬೇಕು, ನಿಷ್ಕಾಮ ಕರ್ಮ ಮಾಡಬೇಕು ಆ ಸಂಬಂಧದಲ್ಲಿ. ಆದ್ರೆ ಅತಿಯಾದ ನಾವೇನೋ ಪಾಸೆಸಿವ್ನೆಸ್ ಅಂತ ಹೇಳ್ತೀವಲ್ಲ, ಏನ್ ಹಾಗಂದ್ರೆ ಅತಿಯಾದ ಒಂದು ಓವರ್ ಪಾಸೆಸಿವ್ನೆಸ್, ಅಥವಾ ಏನ್ ಹೇಳ್ತೇವೆ ಅದಕ್ಕೆ, ಆ ಸಂಬಂಧದ ಇದ್ರ ಬಗ್ಗೆನೆ ನಾವು ಜಾಸ್ತಿ ಇದನ್ನ ಹೊಂದಿರುವಂತದ್ದು, ಏನೋ ಆಸಕ್ತಿಯನ್ನ ಹೊಂದಿರುವಂತದ್ದು, ನಾನು ನಂದು ಅಂತ ಹೇಳುವಂತದ್ದು. ಆ ರೀತಿಯಾಗಿ. ಸೊ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನೆ, ಅತಿಯಾದದ್ದು ಇರಬಾರದು ಅಂತ ಪ್ರಭುಪಾದ ಹೇಳ್ತಾರೆ, ಶಾಸ್ತ್ರನೂ ಹೇಳುತ್ತೆ. ಆದ್ರೆ ಇರಬೇಕಾಗತ್ತೆ, ಅದು ಕರ್ತವ್ಯದ ಹಾದಿಯಲ್ಲಿ ನಮಗೆ ಇರಬೇಕಾಗತ್ತೆ. ಅದು ನಮ್ಮ ಜವಾಬ್ದಾರಿ, ನಾವು ಅದನ್ನ ನಿರ್ವಹಿಸೋದು ನಮ್ಮ ಜವಾಬ್ದಾರಿ. ಅಂತಾದ್ರೆ ನಮ್ಗೆ ಇರ್ಬೇಕು. ಮತ್ತೆ ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ಅದರಲ್ಲಿ ನಮ್ಮ ಸ್ಥಿರವಾದ ಬುದ್ಧಿಯನ್ನು ನಾವು ಹೊಂದುವಂತಹದ್ದು. ನಿರಂತರವಾದ ಪರಿಶುದ್ಧವಾದ ಭಕ್ತಿ ನನ್ನಲ್ಲಿ ಅನ್ನೋದನ್ನ ಹೇಳ್ತಾನೆ ಭಗವಂತ. ಇದು ಜ್ಞಾನ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವಂತಹ ಅಭಿಲಾಷೆ. ಈಗ ಕೆಲವರು ಜನ ಸಮೂಹದಲ್ಲಿಯೇ ಇದ್ರೂ ಸಹಿತ ಭಕ್ತಿ ಮಾಡಿದಾಗ ಏನಾಗತ್ತೆ ಅಂದ್ರೆ, ಈ ಕಮಲದ ಎಲೆ ನೀರಲ್ಲಿ ಇದ್ರೂ ನೀರಿಗೆ ಹೇಗೆ ಅಂಟ್ಕೊಳ್ಳೋದಿಲ್ಲೋ ಆ ರೀತಿಯಾಗಿ ಅವರು ಈ ಏಕಾಂತ ಅಂದ್ರೆ ಅದು ಒಂಥರ ಭಕ್ತಿಯನ್ನ ಅಂದ್ರೆ ಹರಿಯಲ್ಲಿ ಮನಸ್ಸನ್ನ ಕೇಂದ್ರೀಕರಣ ಮಾಡೋದ್ರಿಂದ ಅದು ಬರುವಂತದ್ದು. ಮತ್ತೆ ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲ, ಅವ್ರು ಜನ ಸಮೂಹದಲ್ಲಿಯೇ ಇದ್ರೂ ಸಹಿತ ಅದಕ್ಕೆ ಅವರಿಗೆ ಆಸಕ್ತಿ ಇರೋದಿಲ್ಲ ಅಲ್ಲಿ. ಯಾಕೆಂದ್ರೆ ಅವರಿಗೆ ಭಕ್ತಿ ಅಂಟ್ಕೊಂಡಿರಲ್ಲ, ಅಲ್ಲೇ ಇರೋದು. ಎಷ್ಟು ಫ್ರೀಡಮ್ ಇರುತ್ತೆ, ಎಷ್ಟು ಸ್ವಾತಂತ್ರ್ಯ ಇರುತ್ತೆ ಅವಾಗ ನಮಗೆ. ಯಾವಾಗ ನಾವು ಅಂಟ್ಕೊಳ್ಳಿಕ್ ಹೋದೇವೆ ಅವಾಗ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಸೆಟ್ ಆಗುತ್ತೆ. ಓ ನಾನೀಗ ಅವನು ಹಾಗೆ ಮಾಡ್ಬೇಕು, ಅವನು ಹೀಗೆ ಮಾಡ್ಬೇಕು. ಅವ್ರು ಯಾರು ಹಾಗೆ ಮಾಡಿಲ್ಲ ಅಂದ್ರೆ ನಮ್ಗಿಲ್ಲಿ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಉದ್ರೇಕ ಅಂದ್ರೆ ಎಕ್ಸಾಗ್ರೇಷನ್ ತುಂಬಾ ಇದಾಗುವಂಥದ್ದು. ಅದರಿಂದ ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರೋದು ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನ ಒಪ್ಪಿಕೊಳ್ಳೋದು. ಆತ್ಮ ಸಾಕ್ಷಾತ್ಕಾರ ಬೇಕು. ಯಾಕೆಂದ್ರೆ ನನ್ನ ಅಸ್ತಿತ್ವವನ್ನ ನಾನು ತಿಳ್ಕೊಂಡಾಗ ಆತ್ಮ ಸಾಕ್ಷಾತ್ಕಾರವೇ ನನ್ನ ನಿಜವಾದ ಗುರಿ ಅನ್ನುವುದು ನಮಗೆ ಅರ್ಥ ಆಗುವಂಥದ್ದು. ಪೂರ್ಣ ಸತ್ಯದ ತತ್ವಜ್ಞಾನ ಅನ್ವೇಷಣೆ. ಇಲ್ಲಿ ಈ ವೇದ ಗ್ರಂಥಗಳ ಅಧ್ಯಯನ, ಶಾಸ್ತ್ರಗಳ ಅಧ್ಯಯನ ಇವೆಲ್ಲ ಮಾಡುವಂತಹದ್ದು ಸಹಿತ ಜ್ಞಾನ ಭಗವಂತ ಹೇಳ್ತಾನೆ. ಅದರಿಂದ ಅಂತಹ ಮಾಡೋದ್ರಿಂದ ಏನಾಯ್ತು, ಅನ್ವೇಷಣೆ ಅವನ. ಈಗ ಈ ವಿಜ್ಞಾನ ಅನ್ನುವಂತಹದ್ದು ಇದೆ. ಈ ವಿಜ್ಞಾನದಲ್ಲಿ ಯಾವುದನ್ನು ಅವರು ಹೊಸದಾಗಿ ಅಂದ್ರೆ ಇದು ಮಾಡುವುದಿಲ್ಲ, ಅಂದ್ರೆ ಕ್ರಿಯೇಟ್ ಮಾಡುವಂತಹದ್ದು ಅವ್ರ ಹತ್ರ ಆ ಕೆಪಾಸಿಟಿ ಇಲ್ಲ. ಅದರಿಂದ ವಿಜ್ಞಾನ ಏನ್ ಮಾಡುತ್ತೆ, ಅನ್ವೇಷಣೆ, ಇರುವುದನ್ನೇ ಹುಡುಕಿ ತೆಗೆಯುವಂತಹದ್ದು. ಆದ್ರೆ ಅಂತಹ ಒಂದು ತತ್ವಜ್ಞಾನಾರ್ಥ ಅನ್ವೇಷಣೆ ಆಗ್ಬೇಕು. ತತ್ವಜ್ಞಾನಾರ್ಥ ಅನ್ವೇಷಣೆ, ಸತ್ಯದ ಪರಮಸತ್ಯ ಅಂದ್ರೆ ಒಬ್ಬನೇ ಕೃಷ್ಣ. ಅವನ್ ಬಿಟ್ರೆ ಪರಮಸತ್ಯ ಬೇರೆ ಯಾರೂ ಇಲ್ಲ. ಅದರಿಂದ ಪರಮಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ ಅಂತ. ಸೊ ಇವೆಲ್ಲ ಜ್ಞಾನ ಅಂತ ನಾನು ಘೋಷಿಸ್ತೇನೆ.
ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಜ್ಞೇಯಂ ಯತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾಧೀಮತ್ ಪರಂ ಬ್ರಹ್ಮನ್ ನ ಸತ್ತನ್ ಸದುಚ್ಯತೆ. ಹರೇ ಕೃಷ್ಣ. ಹರೇ ಸುನೈನ. ಕೃಷ್ಣ. ಓಕೆ, ಪ್ರಮೀಳಾ ಮಾತಾಜಿ ಓದಿ ನೆಕ್ಸ್ಟ್. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯ ಕಾರಣದಾಚೆ ಇದೆ. ಹರೇ ಕೃಷ್ಣ. ಭಗವಂತನ ಬ್ರಹ್ಮನ್ ಇದನ್ನ ಈ ಜ್ಞಾನ ನೀನು ತಿಳ್ಕೊಂಡು ಅಮೃತ ತತ್ವವನ್ನ ಸವಿತೀಯ ನೀನು ಅಂತ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಅದರಿಂದ ಈ ಅನಾದಿಯಾದ, ಅನಾದಿ ಅಂದ್ರೆ ಬಹಳ ಹಿಂದಿಂದು ಅಂತ ಹೇಳ್ತಾರೆ. ಬಹಳ ಹಿಂದಿಂದಂದ್ರೆ ಅದಕ್ಕಿಂತ ಹಿಂದೆ ಬೇರೆ ಯಾವುದೂ ಇಲ್ಲ ಅಲ್ವಾ? ಅನಾದಿ ಅಂದ್ರೆ ಏನು? ಪುರಾತನ. ಆದಿಯೇ ಇಲ್ಲದೆ ಇರುವಂತಹದ್ದು. ಆದಿ ಅಂದ್ರೆ ಏನು? ಮೊದಲು. ಈಗ ಏನಾದ್ರೂ ಒಂದು ಮೊದಲು ಶುರುವಾಗುವಂತಹದ್ದು ಆದಿ ಅಲ್ವಾ? ಆದ್ರೆ ಈ ಅನಾದಿ ಅಂದ್ರೆ ಆದಿಯೇ ಇಲ್ಲದೆ ಇರುವಂತಹದ್ದು ಅಂದ್ರೆ ಏನು? ಯಾವಾಗಲೂ ಇತ್ತು, ಈಗಲೂ ಇದೆ, ಇನ್ನು ಮುಂದೆಯೂ ಇರುತ್ತೆ ಅಂತಹ ಒಂದು ಅವನ ಬ್ರಹ್ಮನ್ ಹಂತಕ್ಕೆ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ನನಗೆ ಅಧೀನವಾದ ಬ್ರಹ್ಮನ್, ಯಾರಿಗೆ ಅಧೀನ ಇದು? ಕೃಷ್ಣನಿಗೆ ಅಧೀನ ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಏನು? ಭಗವಂತನ ನಿರಾಕಾರ ರೂಪ. ಅದರಿಂದ ಅವನು ಹೇಳ್ತಾ ಇದ್ದಾನೆ ಈ ಬ್ರಹ್ಮನ್ ಅಥವಾ ಬ್ರಹ್ಮ ಜ್ಯೋತಿ, ಅವನು ಹೇಳ್ತಾನೆ ಇದು ಯಾವಾಗಲೂ ಇರುವಂತಹದ್ದು ಐಹಿಕ ಜಗತ್ತಿನ ಕಾರ್ಯ ಅಥವಾ ಪರಮಾತ್ಮನೂ ಹೌದು. ಬ್ರಹ್ಮನ್ ಅಂದ್ರೆ ಯಾರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಪರಮಾತ್ಮ ಈ ಎರಡನೆಯ ಕ್ಷೇತ್ರಜ್ಞ. ಸೊ ಅವನ ಬಗ್ಗೆ ಹೇಳ್ತಾನೆ. ಅದರಿಂದ ಈ ಬ್ರಹ್ಮನ್ ತನಗೆ ಅಧೀನ, ಕೃಷ್ಣನಿಗೆ ಅಧೀನ. ಅದರಿಂದ ಇದು ಆ ಬ್ರಹ್ಮನ್ ಪರಮಾತ್ಮನನ್ನ ಸಹಿತ ಕೃಷ್ಣನಿಗೆ ಅಧೀನವಾಗಿ ಮತ್ತೆ ಶಾಶ್ವತವಾದ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾನೆ ಅವನದು. ಈ ಐಹಿಕ ಜ್ಞಾನ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ. ಈ ಐಹಿಕ ಜಗತ್ತಿನ ಕಾರ್ಯಕಾರಣ ಅಂದ್ರೆ ಈ ಪ್ರಪಂಚ, ಭೌತಿಕ ಪ್ರಪಂಚ ಹೇಗೆ ನಡೆಯುತ್ತೆ, ಆ ಭೌತಿಕ ಪ್ರಪಂಚ ಹೇಗೆ ನಡೆಯುತ್ತೋ ಅದರ ಹೊರಗಡೆ ಇದೆ. ಆ ಭೌತಿಕ ಪ್ರಪಂಚ ಹೇಗೆ ನಡ್ಕೊಂಡು ಹೋಗುತ್ತೋ ಅದರಲ್ಲಿ ಪರಮಾತ್ಮ ಬರುವುದಿಲ್ಲ. ಅದರಲ್ಲಿ ಪರಮಾತ್ಮ ಇದ್ರೂನು ಅವನ ಅಸ್ತಿತ್ವ ಅದರ ಹೊರಗಡೆ. ಅದರಿಂದ ಈ ಐಹಿಕ ಪ್ರಪಂಚದಲ್ಲಿ ಪ್ರಪಂಚ ನಡ್ಕೊಂಡು ಹೋಗ್ತಾ ಇರುತ್ತೆ, ಅವನು ತಟಸ್ಥನಾಗಿ ಇರ್ತಾನೆ ಇಲ್ಲಿ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃ ಚ. ಹರೇ ಕೃಷ್ಣ. ಸುನೈನ ಮಾತಾಜಿ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಹರೇ ಕೃಷ್ಣ. ಒಂಥರ ಅನಿಸುತ್ತಲ್ಲ ನಮ್ಗೆ, ಇದೆಲ್ಲ ಹೇಗ್ ಸಾಧ್ಯಪ್ಪ ಅಂತ. ಅವನು ಹೇಳ್ತಾನೆ ನಾನು ನಿಸರ್ಗದ ಗುಣಗಳನ್ನ ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಅದ್ ಹೇಗ್ ಸಾಧ್ಯ? ಅವನು ಎಲ್ಲಾ ಗುಣಗಳನ್ನ ಮೀರಿರ್ತಾನೆ, ಆದ್ರೆ ಅವನು ಎಲ್ಲ ಗುಣಗಳ ಪ್ರಭು ಅಂದ್ರೆ ಅವನು ಅದಕ್ಕೆ ಕಾರಣವನ್ನ ಕೊಡ್ತಾನೆ. ಅವನು ಎಲ್ಲಾ ಇಂದ್ರಿಯಗಳ ಆದಿ ಮೂಲ. ಇಂದ್ರಿಯಗಳೇ ಎಲ್ಲಿ ನಮ್ಗೆಲ್ಲ ಇಂದ್ರಿಯಗಳನ್ನ ಅವನು ಏನು ಕೊಡ್ತಾನೆ, ಬೇರೆ ಬೇರೆ ಇಂದ್ರಿಯಗಳ ಅಂತಹ ಇಂದ್ರಿಯಗಳ ಎಲ್ಲದರ ಆದಿ ಮೂಲ ಅವನು, ಅಲ್ಲಿಂದ ಬರುವಂತಹದ್ದು ಅಂತ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಆದರೆ ಭಗವಂತನಿಗೆ ಇಂದ್ರಿಯಗಳಿಲ್ಲ. ಅವನಿಗೆ ಯಾವ ಇಂದ್ರಿಯಗಳಿಲ್ಲ? ನಮ್ಮ ತರ ಭೌತಿಕ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಅವನಿಗೆ ಇದೆ ಇಂದ್ರಿಯಗಳು, ಆದರೆ ಭೌತಿಕ ಇಂದ್ರಿಯ ಅವನ ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುತ್ತೆ. ಅವನು ತನ್ನ ದೃಷ್ಟಿಯಿಂದ ಇಡೀ ಪ್ರಕೃತಿಗೆ ಗರ್ಭಧಾನವನ್ನ ಮಾಡ್ತಾನೆ. ಆದ್ರಿಂದ ಭಗವಂತನಿಗೆ ಇಂದ್ರಿಯಗಳಿದೆ, ಆದ್ರೆ ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುವುದರಿಂದ ಅವನು ಎಲ್ಲಾ ಇಂದ್ರಿಯಗಳ ಒಡೆಯ ಅವನು ಅನ್ನುವುದನ್ನ ನಾವಿರ್ತೇವೆ. ಜೀವರಾಶಿಯನ್ನ ಪಾಲಿಸುವವನಾದರೂ ಅವನಿಗೆ ಆಸಕ್ತಿ ಇಲ್ಲ, ಅವನು ನಿರಾಸಕ್ತ. ಜೀವರಾಶಿಗಳನ್ನ ಪಾಲಿಸ್ತಾ ಇದ್ದಾನೆ. ಯಾಕೆ? ಈ ಜೀವಿ ಇಲ್ಲಿ ಬಂದ್ಮೇಲೆ ಅವನಿಗೆ ಶರೀರ ಬೇಕು, ಶರೀರ ಕೊಡ್ತಾನೆ. ಅವನಿಗೆ ತಿನ್ಲಿಕ್ಕೆ ಆಹಾರ ಬೇಕು, ಆಹಾರ ಕೊಡ್ತಾನೆ. ಆ ಆಹಾರ ಜೀರ್ಣ ಮಾಡ್ಕೊಳ್ಳಿಕ್ಕೆ ಅಗ್ನಿ ಬೇಕು, ಆ ಅಗ್ನಿಯನ್ನ ಅವನು ಜಠರಾಗ್ನಿಯಲ್ಲಿ ಮುಂದೆ ಬರುತ್ತೆ, ಅವನು ಅದನ್ನ ಕೊಡ್ತಾನೆ. 15ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ ಅವನು ಯಾಕೆ ಪುರುಷೋತ್ತಮ ಅನ್ನುವಂಥದ್ದನ್ನ. ಅವನು ಎಲ್ಲವನ್ನ ಕೊಡ್ತಾನೆ. ಇಲ್ಲಿ ಗಾಳಿ ಕೊಡ್ತಾನೆ, ಬೆಳಕು ಕೊಡ್ತಾನೆ, ಏನ್ ಬೇಕೋ ಅದೆಲ್ಲ ಕೊಡ್ತಾನೆ ಜೀವಿಗೆ ಬದುಕಲಿಕ್ಕೆ. ಆದ್ರಿಂದ ಅವನು ಜೀವಿಯನ್ನ ಪಾಲಿಸ್ತಾ ಇದ್ದಾನೆ, ಆದ್ರೆ ಆಸಕ್ತಿ ಇಲ್ಲ ಅವನಿಗೆ.
ಅವನಿಗೆ ಆಸಕ್ತಿ ಯಾರು? ಯಾರ ಮೇಲೆ ಆಸಕ್ತಿ ಜಾಸ್ತಿ? ಯಾರು ಅವನ ಕುರಿತಾಗಿ ಭಕ್ತಿಯನ್ನ ಮಾಡ್ತಾರೋ ಅವ್ರ ಮೇಲೆ ಅವನಿಗೆ ಆಸಕ್ತಿ ಜಾಸ್ತಿ. ಅಹಂ ಭಕ್ತ ಪರಾಧೀನ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಹರೇ ಕೃಷ್ಣ ಮಾತಾಜಿ. ಇಂಚರ ಮಾತಾಜಿ. ಹರೇ ಕೃಷ್ಣ ಗುರೂಜಿ. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲಿದ್ದ ಚರಾಚರ ವಸ್ತುಗಳಲ್ಲೇ ತಾನಿದ್ದಾನೆ. ಜೀವಿಗಳ ಒಳಗೂ ಹೊರಗೂ ಇದ್ದಾನೆ. ಅದಕ್ಕಾಗಿ ಹಿರಣ್ಯಕಶಿಪನ ಹತ್ರ ಪ್ರಹ್ಲಾದ ಹೇಳ್ತಾನೆ, ನಿನ್ ದೇವ್ರು ಎಲ್ಲಿದ್ದಾನೆ ತೋರಿಸಿ. ಇಲ್ಲಿದ್ದಾನ, ಅಲ್ಲಿದ್ದಾನ, ಎಲ್ಲ ಕಡೆ ಇದ್ದಾನೆ ಅವನ, ನೀನ್ ಕರಿ ನೋಡೋಣ ಅಂತ ಹೇಳಿದಾಗ ಕಂಬದಲ್ಲಿಂದ ಹೇಗೆ ಅವನು ನರಸಿಂಹ ಬಂದ್ಬಿಡ್ತಾನೆ. ಯಾಕೆಂದ್ರೆ ಅಲ್ಲಿ ನರಸಿಂಹನಿಗೆ ಭಗವಂತನಿಗೆ ಆ ಅವತಾರ ಬೇಕಿತ್ತು. ಆ ಟೈಮಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯ ಅವತಾರವನ್ನ ತಾಳೆ ಅವನು ಬರ್ತಾನೆ. ಅದರಿಂದ ಅವನು ಪರಮಾತ್ಮ ಅನ್ನುವಂಥವನು ಇಲ್ಲಿ ಈಗ ಹೇಳ್ತಾ ಇರುವಂತಹದ್ದು ಪರಮಾತ್ಮನ ಬಗ್ಗೆ. ಚತುರ್ಭುಜ ಪರಮಾತ್ಮ ಅವ್ಯಕ್ತ ಸ್ವರೂಪಿ ಅವನು. ಅದರಿಂದ ಅವನು ಎಲ್ಲ ಕಡೆ ಇದ್ದಾನೆ. ಈ ಚರಾಚರ ಚರ ಅಚರ ವಸ್ತುಗಳು, ಚಲಿಸುವಂತಹ ಚಲಿಸದೇ ಇರುವಂತಹ ತಟಸ್ಥ ವಸ್ತುಗಳು ಅಂದ್ರೆ ಭೌತಿಕ ವಸ್ತುಗಳು, ಜಡ ವಸ್ತುಗಳ ಒಳಗೆ ಹೊರಗೆ ಎಲ್ಲ ಕಡೆ ತಾನು ಇದ್ದೇನೆ. ಸೂಕ್ಷ್ಮನಾದ್ದರಿಂದ ಅವನು ಪರಮಾಣುವಿನ ಹೃದಯವನ್ನು ಸಹಿತ ಪ್ರವೇಶಿಸ್ತಾನೆ. ಅದರಿಂದ ಈ ಭೌತಿಕ ಇಂದ್ರಿಯಗಳು ಪರಮಾತ್ಮನನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಮ್ಮ ಈ ಇಂದ್ರಿಯಗಳು ಪರಿಪೂರ್ಣ ಇಂದ್ರಿಯಗಳಲ್ಲ, ಅಪರಿಪೂರ್ಣ ಇಂದ್ರಿಯಗಳು. ಯಾಕೆಂದ್ರೆ ನಾವು ಕಣ್ಣಿನಲ್ಲಿ ಈ ಒಂದು ಗೋಡೆ ಇದೆ, ಆ ಗೋಡೆ ಆಚೆ ಏನ್ ನಡೀತಾ ಇದೆ ಅಂತ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಅಥವಾ ಒಂದು ಸ್ವಲ್ಪ ದೂರದವರೆಗೆ ನಾವು ತಿಳ್ಕೊಳ್ಬೋದು ಅಲ್ಲಿ ಏನಿದೆ ಅಂತ. ಅದಕ್ಕೂ ಆಚೆ ಏನಿದೆ ಅನ್ನೋದು ನಮ್ಗೆ ಗೊತ್ತೇ ಇರೋಲ್ಲ ಅಲ್ವಾ? ಅದು ಇಂದ್ರಿಯ ಗ್ರಹಿಸೋದಿಲ್ಲ ಅದನ್ನ. ಅದರಿಂದ ಇಂದ್ರಿಯ ಅಪರಿಪೂರ್ಣ. ವಾಸನೆಯೂ ಹಾಗೇನೆ. ಕೆಲವೊಂದು ಟೈಮ್ ನಮ್ಗೆ ಯಾವುದೋ ವಾಸನೆ ಒಂಥರ ಇಲ್ಯೂಷನ್, ಭ್ರಮೆ ಕ್ರಿಯೇಟ್ ಆಗಿಬಿಡತ್ತೆ. ಆ ಸೌಂಡ್ಗಳು ಹಾಗೆಯೇ ಕಿವಿಗೆ. ಈ ಕುಕ್ಕರ್ ಸೀಟಿಗೂ ರೈಲ್ವೆ ಟ್ರೈನಿನ ಸೌಂಡು ಒಂದೇ ತರ ಕೇಳಿಸುತ್ತೆ, ಕನ್ಫ್ಯೂಷನ್ ಆಗಿಬಿಡತ್ತೆ. ದೃಷ್ಟಿಗೂ ಹಾಗೆಯೇ ಅಲ್ವಾ? ಹೇಗೆ ಈ ನೀರಿನಲ್ಲಿ ಒಂದು ಸ್ಟ್ರಾ ಅಥವಾ ಒಂದು ಸ್ಪೂನ್ ಹಾಕಿದಾಗ ಆ ಗ್ಲಾಸಲ್ಲಿ ನಮ್ಗೆ ಅದು ಹೊರಗಡೆಯಿಂದ ಬೆಂಡ್ ಆದಾಗ ಕಾಣಿಸುತ್ತೆ. ಅದರದ್ದು ನಿಜವಾಗಿ ಬೆಂಡ್ ಆಗಿರುತ್ತೆ ಇಲ್ಲ, ಅದ್ರ ನಮ್ಮ ಇಂದ್ರಿಯ ಆ ರೀತಿ ಗ್ರಹಿಸ್ತಾ ಇದೆ. ಅದು ಅದರಿಂದ ನಮ್ಮ ಇಂದ್ರಿಯಗಳು ಎಲ್ಲವನ್ನೂ ಸರಿಯಾಗಿ ಗ್ರಹಿಸುವುದಿಲ್ಲ. ಅದರಿಂದ ನಾವು ಯಾವಾಗಲೂ ಅದಕ್ಕೆ ಹೇಳ್ತೇವೆ ಏನಂದ್ರೆ, ಬೇರೆ ಬೇರೆ ಈ 3 ಡೈಮೆನ್ಷನ್ 4 ಡೈಮೆನ್ಷನ್ ಅಂತ ಇವಾಗ 3 ಡೈಮೆನ್ಷನ್ ಅಲ್ಲ, 4 ಡೈಮೆನ್ಷನ್ ಅಂದ್ರೆ ಎಲ್ಲ 360 ಡಿಗ್ರಿಯಲ್ಲಿಯೂ ನಾವು ಒಂದು ವಿಷಯವನ್ನ ನೋಡಿದಾಗ ನಮಗೆ ಅದರ ಸತ್ಯಾಸತ್ಯತೆ ಗೊತ್ತಾಗ್ಬೋದು. ಆದ್ರೆ ಇಂದ್ರಿಯ ಅದನ್ನ ಗ್ರಹಿಸ್ಬೇಕಾಗತ್ತೆ. ಅದರಿಂದ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ರೂ ಸಹಿತ ಅವನು ಬಹು ದೂರದಲ್ಲಿದ್ದಾನೆ. ಯಾಕೆಂದ್ರೆ ಇಂದ್ರಿಯ ಅವನಿಗೆ ಆ ಇಂದ್ರಿಯ ಅವನನ್ನ ಗ್ರಹಿಸ್ಲಿಕ್ಕೆ ಶಕ್ಯವಾಗುವುದಿಲ್ಲ. ಆದ್ರಿಂದ ಅವನು ಅಲ್ಲಿಯೇ ಇದ್ದರೂ, ಇಲ್ಲೇ ನಮ್ಮ ಪ್ರತಿಯೊಂದು ಜೀವಿ ಹೃದಯದಲ್ಲಿ ಅವನು ಪ್ರವೇಶ ಮಾಡಿ ಕುಳಿತುಕೊಂಡಿದ್ರು ಅದನ್ನ ಗ್ರಹಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಅಪರಿಪೂರ್ಣ ಇಂದ್ರಿಯಗಳಿಂದ ಅನ್ನೋದನ್ನ ನಾವಿಲ್ಲಿ ಹೇಳ್ಕೊಳ್ಬಹುದು. ಜ್ಯೋತಿಷಾಮಪಿ ತಜ್ಜ್ಯೋತಿಷ್ ಸಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗವ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಹರೇ ಕೃಷ್ಣ. ಓದದೇ ಇರೋರು ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಸುಮಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಹರೇ ಕೃಷ್ಣ. ಭಗವಂತ ಎಲ್ಲಾ ಪ್ರಕಾಶಮಾನ ವಸ್ತುಗಳಿಗೆ ಆ ಪ್ರಕಾಶವಾಗಿ ಕಾಣಲಿಕ್ಕೆ ಕಾರಣ ಆ ಬೆಳಕು. ಆ ಬೆಳಕಿನ ಮೂಲ ಭಗವಂತ ಕೃಷ್ಣ. ಯಾಕೆಂದ್ರೆ ಆ ಸೂರ್ಯನಿಗೂ ಸಹಿತ ಆ ಬೆಳಕನ್ನ ಕೊಡುವಂತಹವನು ಕೃಷ್ಣ. ಅಂದ್ರೆ ಭೌತಿಕ ಪ್ರಪಂಚಕ್ಕೆ ಬೆಳಕು ಕೊಡುವವನು ಸೂರ್ಯ.
ಆ ಸೂರ್ಯನ ಮೂಲ ಬೆಳಕು ಕೃಷ್ಣ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನವನು ಕಾಣಿಸ್ಕೊ. ಈ ಪರಮಾತ್ಮನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಂತಾನೆ, ಈ ಪರಮಾತ್ಮನಿಂದ ಬರುವಂತಹದ್ದು. ಸೊ ಅಂತಹ ಪ್ರಕಾಶಗಳ ಮೂಲ ಅವನು. ಅವನು ಜ್ಞಾನ ಮತ್ತು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನೇ ಜ್ಞಾನ, ಜ್ಞಾನದ ವಸ್ತು. ಜ್ಞಾನದಿಂದ ಏನನ್ನಾದ್ರೂ ನಾವು ತಿಳ್ಕೊಳ್ಬೇಕಾದ್ರೆ ಅದೇ ಅವನು. ಜ್ಞಾನದ ಗುರಿ ಅವನೇ. ಮತ್ತು ಎಲ್ಲರ ಹೃದಯದಲ್ಲಿ ಅವನು ಅವನು ಪ್ರತಿಷ್ಠಾಪಿತನಾಗಿದ್ದಾನೆ. ಪ್ರತಿಷ್ಠಾಪಿತ. ಈಗ ದೇವಸ್ಥಾನದಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಪ್ರತಿಷ್ಠೆ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಜೀವಿಯ ಹೃದಯದಲ್ಲಿ ಪರಮಾತ್ಮ ಪ್ರತಿಷ್ಠಿತನಾಗಿದ್ದಾನೆ. ಹನುಮಂತ ಅವನು ಅನುಮೋದನೆಯನ್ನ ಕೊಡುವಂಥವನಾಗಿರ್ತಾನೆ. ನೋಡ್ಬೋದು ಹೀಗೆ ಬೆಳಕಿನ ಮೂಲ ಕೃಷ್ಣ ಅನ್ನುವಂಥ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹರೇ ಹೀಗೆ ಕೃಷ್ಣ. ನಾನು ಕ್ಷೇತ್ರ ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಈಗ ಭಗವಂತ ನಮ್ಗೆ ಆಲ್ರೆಡಿ ಕ್ಷೇತ್ರ ಅಂದ್ರೆ ಈ ಶರೀರದ ಬಗ್ಗೆ ಹೇಳ್ತಾನೆ, ಜ್ಞಾನ ಅಂದ್ರೆ ಏನು ಅಂತ ಹೇಳ್ತಾನೆ, ಮತ್ತು ಜ್ಞಾನಕ್ಕೆ ನಿಲುಕುವುದು ಜ್ಞೇಯ ಅಂದ್ರೆ ಏನು ಅನ್ನುವಂಥನ್ನು ಸಹಿತ ಹೇಳ್ತಾನೆ. ನನ್ನ ಭಕ್ತರು ಮಾತ್ರ ಇದನ್ನ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನ ಪಡಿತಾರೆ ಅಂತಾನು ಹೇಳ್ತಾನೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಅವನು ಭಗವಂತ ಏನ್ ಹೇಳ್ತಾನೆ, ಭಕ್ತಿ ಮಾಡಬೇಕು. ಭಕ್ತಿಯಿಂದ ನಮಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಅದರಿಂದ ಇದನ್ನ ನಾವು ತಿಳ್ಕೊಂಡು ಭಕ್ತಿ ಮಾಡೋದ್ರಿಂದ ಭಗವಂತನನ್ನ ಸ್ವಭಾವವನ್ನ ಪಡೆಯೋದು. ಇಲ್ಲಾಂದ್ರೆ ಈ ಚಿತ್ರದಲ್ಲಿ ನೋಡ್ಬೋದು, ಈ ಒಂದು ವೃಕ್ಷದಲ್ಲಿ 2 ಹಕ್ಕಿಗಳಿದಾವೆ. ಒಂದು ಹಕ್ಕಿ ಪರಮಾತ್ಮ ಅಂದ್ರೆ ಅಲ್ಲಿ ಅದು ತಿಳಿಸತ್ತೆ ಪರಮಾತ್ಮನಾಗಿ. ಇನ್ನೊಂದು ಜೀವಿ. ಸೊ ಈ ಮರದಲ್ಲಿರುವಂತಹ ಜೀವಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿರುವ ಹಣ್ಣನ್ನೆಲ್ಲ ತಿಂತಾ ಇರ್ತಾನೆ. ಆದ್ರೆ ಅವನಿಗೆ ತಿನ್ನೋ ಮೊದಲು ಆ ಹಣ್ಣು ಸಿಹಿನೋ ಕಹಿನೋ ಹಾಳಾಗಿರೋದು ಗೊತ್ತಿರತ್ತಾ? ಇಲ್ಲ. ಅವನಿಗೆ ತಿಂದ ಮೇಲೆ ಗೊತ್ತಾಗತ್ತೆ. ಅದು ನಮ್ಮ ಕರ್ಮಗಳ ಫಲ. ನಾವು ಕರ್ಮ ಮಾಡುತ್ತೇವೆ, ಆ ಫಲಗಳು ನಮಗೆ ಕಹಿನೋ ಇದೋ ಅನ್ನುವಂಥದ್ದು ನಮ್ಗೆ ಗೊತ್ತಿರೋದು. ನಾವು ಮಾಡಿದ್ಮೇಲೆ ನಮ್ಗೆ ಅದರ ಅನುಭವಕ್ಕೆ ಬಂದ ಮೇಲೆ ಓ ನಾನು ಹೀಗೆ ಮಾಡಬಾರ್ದಿತ್ತು. ಆದ್ರೆ ಅಲ್ಲೇ ಪರಮಾತ್ಮ ಇರ್ತಾನೆ. ಪರಮಾತ್ಮನಿಗೆ ಗೊತ್ತಿದೆ ಯಾವುದು ಕಹಿ, ಯಾವುದು ಹಣ್ಣು ಇದು ಸಿಹಿ, ಯಾವ ಹಣ್ಣನ್ನು ನಾವು ತಿನ್ಬೇಕು, ಯಾವ ಹಣ್ಣನ್ನು ನಾವು ತಿನ್ನಬಾರದು. ಆ ಪರಮಾತ್ಮನಿಗೆ ಗೊತ್ತಿದೆ. ಅವನು ಪ್ರತಿಷ್ಠಾಪಿತನಾಗಿ ಜೀವಿಯ ಹೃದಯದಲ್ಲಿ ಇರ್ತಾನೆ. ಆದರೆ ಈ ಜೀವಿ ಕೇಳ್ಬೇಕಲ್ಲ ಅವನ ಹತ್ರ, ನಾನು ಈ ಹಣ್ಣು ತಿಂದ್ರೆ ಹೆಂಗೆ ತಿನ್ಬೋದ ಭಗವಂತ ಪರಮಾತ್ಮ? ಅವನು ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲಾಂದ್ರೆ ಅವನು ತಟಸ್ಥ. ಸೊ ಅದನ್ನು ಅರ್ಥ ಮಾಡಿಕೊಂಡವನು ನನ್ನ ಸ್ವಭಾವವನ್ನ ಪಡಿತಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ. ಓದಿ ಮಾತಾಡಿ. ಹರೇ ಕೃಷ್ಣ ಗುರುಜಿ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಹರೇ ಕೃಷ್ಣ. ಈ ಪ್ರಕೃತಿಯಲ್ಲಿ ಮಾರ್ಪಾಡಾಗತ್ತೆ ಅಂದ್ರೆ ಈ 84 ಲಕ್ಷ ಜೀವರಾಶಿಗಳು ಹೇಗೆ ಮೊದಲು ಜಲಚರಗಳು, ಒಂದ್ ಸೆಕೆಂಡ್, ಈ ಪ್ರಕೃತಿಯೇ ಕಾರಣ ಅವರ ಮಾರ್ಪಾಡಿಗೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಗೆ ಮೊದಲು ಯಾವ ರೀತಿಯಾಗಿ ಒಂದೊಂದು ಹಂತವನ್ನ ದಾಟ್ಕೊಂಡವರು ಮನುಷ್ಯ ಜೀವನವನ್ನ ಕೊನೆಯದಾಗಿ ಪಡೆದಿರ್ತಾರೆ. ಈ ರೀತಿಯಾಗಿ ಸರೀಸೃಪಗಳಾಗ್ತಾರೆ, ಜಲಚರಗಳಾಗ್ತಾರೆ, ಆಮೇಲೆ ಪ್ರಾಣಿ ಪಕ್ಷಿಗಳಾಗ್ತಾರೆ, ಕ್ರಿಮಿಕೀಟಗಳಾಗ್ತಾರೆ. ಅದಾದ್ಮೇಲೆ ಮನುಷ್ಯನಾಗಿ ಜೀವನವನ್ನು ಅವರು ಪಡಿತಾರೆ. ಈ ಮಾರ್ಪಾಡು ಏನಿದೆ, ಈ ಮಾರ್ಪಾಡಿಗೆ ಕಾರಣ ಪ್ರಕೃತಿ, ಇದಕ್ಕೆ ಕಾರಣ ಭಗವಂತ ಅಲ್ಲ ಅನ್ನುವಂತ ನಾವು ಹೇಳ್ತಾನೆ. ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ.
ಈ ಪ್ರಕೃತಿಯು ಅನಾದಿ, ಆದಿ ಇಲ್ಲದೆ ಇರುವಂತಹದ್ದು. ಈ ಜೀವಿಯು ಅನಾದಿ, ಆದಿನೇ ಇಲ್ಲದೆ ಇರುವಂಥವನು, ಅವನು ಶಾಶ್ವತ. ಆದಿ ಇಲ್ಲದೆ ಇರುವಂತ ಶಾಶ್ವತ ಅವನು. ಭಗವಂತ ಹೇಗೆ ಶಾಶ್ವತನೋ, ಪರಮಾತ್ಮ ಹೇಗೆ ಶಾಶ್ವತನೋ, ಅದೇ ರೀತಿಯಾಗಿ ಪ್ರಕೃತಿ ಶಾಶ್ವತ, ಜೀವಿಗಳು ಸಹಿತ ಅನಾದಿ. ಆದ್ರೆ ಈ ಪ್ರಕೃತಿ ಇರುತ್ತೆ, ಆದರೆ ಬದಲಾವಣೆಯನ್ನು ಹೊಂದತ್ತೆ. ಈ ಪ್ರಕೃತಿಯನ್ನು ವಿಸರ್ಜನೆ ಮಾಡಿ ಇನ್ನೊಂದು ಪ್ರಕೃತಿ ಸೃಷ್ಟಿ ಮಾಡಿ ಅಲ್ಲಿ ಜೀವಿಗಳನ್ನ ಇಡ್ತಾನೆ ಭಗವಂತ. ಅಂದ್ರೆ ಈ ಪ್ರಕೃತಿ ಇರತ್ತೆ ಅನ್ನುವ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆಗ್ತಾ ಇರತ್ತೆ. ಅದಕ್ಕೆ ಭಗವಂತ ಕಾರಣ ಅಲ್ಲ ಅನ್ನೋ ಮಾತನ್ನ ನಾವಿಲ್ಲಿ ತಿಳ್ಕೊಳ್ಳೋದು. ಪ್ರಕೃತಿಯಿಂದ ಆದವು ಅನ್ನುವಂಥದ್ದು. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ. ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಲ್ಲ ಹರೇ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೂ ಕಾರಣ. ಹರೇ ಕೃಷ್ಣ ಗುರುಜಿ. ಈ ಕಾರ್ಯಕಾರಣಗಳ ಕಾರಣ ಐಹಿಕ ಪ್ರಕೃತಿಯಲ್ಲಿ ಆಗು ಹೋಗುಗಳಿಗೆ, ಈ ಭೌತಿಕ ಪ್ರಕೃತಿಯ ಆಗು ಹೋಗುಗಳಿಗೆ ಕಾರಣ ಈ ಪ್ರಕೃತಿಯೇ. ನಾಳಿನ ಅಧ್ಯಾಯದಲ್ಲಿ ನಿಮಗೆ ಗೊತ್ತಾಗತ್ತೆ ಪ್ರಕೃತಿ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಆದ್ರಿಂದ ಇದನ್ನ ನಾವು ತಿಳ್ಕೊಳ್ಬೇಕು. ಇದೆಲ್ಲ ಜ್ಞಾನ ನಮಗೆ ಸಿಗುವಂತದ್ದು. ಇಲ್ಲಿಗ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ, ಇಲ್ಲಿ ನಮ್ಗೇನ್ ಸುಖ ದುಃಖ ಬರ್ತಾ ಇದೆ ಅದಕ್ಕೆಲ್ಲ ಕಾರಣ ಯಾರು? ಜೀವಿ ಕಾರಣ. ಅದಕ್ಕೆ ಭಗವಂತ ಕಾರಣ ಅಲ್ಲ. ಹೇಗೆ ಜೀವಿ ಕಾರಣ ಅಂತ ನೀವು ಕೇಳಬಹುದು. ಜೀವಿ ಯಾಕೆ ಕಾರಣ ಅಂದ್ರೆ, ಈಗ ಹಿಂದಿನ ಅಧ್ಯಾಯದಲ್ಲಿ ಚಿತ್ರದಲ್ಲಿ ನೋಡಿದ ಹಾಗೆ ಜೀವಿ ಹಣ್ಣು ತಿನ್ನೋದ್ರಲ್ಲಿ ಬಿಸಿ ಇರ್ತಾನೆ. ಆದ್ರೆ ಹಣ್ಣು ತಿಂತೇನೋ ಕಾಯಿ ತಿಂತೇನೋ ಅನ್ನೋದು ಗೊತ್ತಿರೋದಿಲ್ಲ. ತಿಂದ್ಮೇಲೆ ಸಹಿತ ಅವನಿಗೆ ಗೊತ್ತಾಗುತ್ತೆ. ಆದ್ರೆ ಅವನು ಕೇಳೋದಿಲ್ಲ, ಭಗವಂತನ ಮಾರ್ಗದರ್ಶನ ತಗೊಳ್ಳೋದಿಲ್ಲ. ಆದ್ರಿಂದ ಕರ್ಮ ಫಲಗಳನ್ನ ಅನುಭವಿಸ್ಬೇಕಾಗತ್ತೆ. ಆ ಕರ್ಮ ಫಲಗಳನ್ನ ಅವನು ಅನುಭವಿಸೋದ್ರಿಂದ ಏನಾಗುತ್ತೆ, ಅವನ ಮಾರ್ಪಾಡುಗಳು, ಅವನು ಮತ್ತೆ ಪ್ರಾಣಿ ವರ್ಗದಲ್ಲಿಯೋ ಯಾವುದಾದ್ರೂ ಒಂದು ರೂಪವನ್ನು ತಾಳಬೇಕಾಗತ್ತೆ. ಅದಕ್ಕೆ ಸರಿಯಾಗಿ, ಇಲ್ಲ ನರಕ ಲೋಕಗಳಿಗೆ ಅವನು ಹೋಗ್ಬೇಕಾಗತ್ತೆ. ಆದ್ರೆ ಇದಕ್ಕೆಲ್ಲ ಸುಖ ದುಃಖಗಳಿಗೆ ಕಾರಣ ಯಾರು? ಆ ಬ್ರಾಹ್ಮಣ ಒಬ್ಬ ದ್ವಿಜ ಹೇಳಿದ ಹಾಗೆ ಏನಂತೆ, ಎಲ್ಲದಕ್ಕೂ ಕಾರಣ ನನ್ನ ಮನಸ್ಸು ಅಂತ ಅವನು ಹೇಳ್ತಾನೆ. ಆ ರೀತಿಯಾಗಿ ಅನ್ಕಂಟ್ರೋಲ್ಡ್ ಮೈಂಡಿಂದ ಜೀವಿ ಈ ಸುಖ ದುಃಖಗಳಿಗೆ ಕಾರಣನಾಗ್ತಾನೆ. ಆ ಮನಸ್ಸು ಅನ್ನುವಂತಹದ್ದನ್ನು ಅವನು ಕಂಟ್ರೋಲ್ ಮಾಡದೆ, ಆ ಮನಸ್ಸಿನಿಂದ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಅವನು ತನ್ನ ಜೀವನದಲ್ಲಿ ಪರಮಾತ್ಮನನ್ನ ಕೇಂದ್ರೀಕೃತನಾಗಿ ಮಾಡಿಕೊಂಡಾಗ ಈ ಸುಖ ದುಃಖಗಳಿಗೆ ಜೀವಿ ಕಾರಣ ಆಗುವುದಿಲ್ಲ. ಇಲ್ಲಾಂದ್ರೆ ಸುಖ ದುಃಖಗಳಿಗೆ ಜೀವಿ ಕಾರಣ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಹರೇ ಕೃಷ್ಣ. ಯಾರು ಓದ್ತೀರಾ? ಓದದೇ ಇರುವವರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ ಓದಿ. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಇದಕ್ಕೆ ಕಾರಣ ತ್ರಿಗುಣಗಳು. ನಾಳಿನ ಅಧ್ಯಾಯ ತ್ರಿಗುಣಗಳ ಬಗ್ಗೆ ಹೇಳುತ್ತೆ. ಆದ್ರಿಂದ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನ ಈ ತ್ರಿಗುಣಗಳನ್ನು ಈ ಭೌತಿಕ ಪ್ರಕೃತಿಗೆ ಅವನು ಸಂಪರ್ಕಕ್ಕೆ ಬಂದ ತಕ್ಷಣ ಈ ತ್ರಿಗುಣಗಳ ಅಧೀನದಲ್ಲಿ ಜೀವಿ ಬರುತ್ತಾನೆ. ಆದ್ರಿಂದ ಅವನು ಈ ರೀತಿಯಾದಂತ ಅವನ ಈ ಐಹಿಕ ಪ್ರಕೃತಿಯ ಸಹಯೋಗ ಅಂತ ನಾವು ಕರೆಯುವಂತಹದ್ದು. ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನ ಕೆಟ್ಟದನ್ನ ಅನುಭವಿಸ್ತಾನೆ. ವಿವಿಧ ಜೀವ ವರ್ಗಗಳಲ್ಲಿ ಎಲ್ಲಾ ಜೀವಿಯ ಬೇರೆ ಬೇರೆ ಶರೀರವನ್ನು ಅವನು ಪಡೀತಾನೆ. ಉಪದಷ್ಟಾನುಮಂತಾಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಓದಿ. ಹರೇ ಕೃಷ್ಣ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ. ಅವನು ದಿವ್ಯಾನುಭವಿ, ಅವನು ಪ್ರಭು, ಅವನು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಹರೇ ಕೃಷ್ಣ.
ಈ ದೇಹದಲ್ಲಿ ಆತ್ಮನನ್ನ ಬಿಟ್ಟು ಇನ್ನೊಬ್ಬನಿದ್ದಾನೆ ಪರಮಾತ್ಮ. ಅವನು ದಿವ್ಯಾನುಭವಿ, ಅವನು ದಿವ್ಯನು, ಅವನಿಗೆ ಎಲ್ಲ ಅನುಭವವೂ ಇದೆ. ಆದ್ರಿಂದ ಅವನು ಪರಮ ಪ್ರಭು ಮತ್ತು ಅವನು ಪ್ರಭು ಮತ್ತು ಪರಮ ಸ್ವಾಮಿ, ಅಂದ್ರೆ ಎಲ್ಲರಿಗೆ ಒಡೆಯ ಅವನು. ಅದರಿಂದ ಅವನು ಹೇಗೆ ಅವನಿರ್ತಾನೆ, ಉಪದಿಷ್ಟ ಹನುಮಂತ ಅಂದ್ರೆ ಮೇಲ್ವಿಚಾರಕನಾಗಿ, ಅವನು ಜೀವಿಯ ಮೇಲ್ವಿಚಾರಕನಾಗಿ ಇರ್ತಾನೆ. ಓ ಜೀವಿ ಓಕೆ, ಎಲ್ಲ ಓಕೆನಾ ಇಲ್ವಾ ಅಂತ. ಆದ್ರೆ ಜೀವಿ ಅವನ ಹತ್ರ ಕೇಳಬೇಕು, ಅವನಿದಾನೆ ಅನ್ನುವಂಥದ್ದು. ಜೀವಿಗೆ ಆ ಜ್ಞಾನ ಇರ್ಬೇಕಲ್ಲ. ಎಷ್ಟು ಜನರಿಗಿದೆ ಆ ಜ್ಞಾನ ಅಲ್ವಾ? ನಾವೇನೋ ಹೇಳಲಿಕ್ಕೆ ಹೋದ, ಆದ್ರೆ ನಿಜವಾಗಿ ಅದನ್ನ ಅನುಭವಿಸ್ತೀವ? ನಿಜವಾಗಿ ನಾವು ಅದನ್ನ ಅನುಭವಿಸಿ ಬದುಕ್ತೀವ? ನಮ್ಮ ಹೃದಯದಲ್ಲಿ ಪರಮಾತ್ಮ ಇರುವುದನ್ನು ನಾವು ನಿಜವಾಗಿ ಅನುಭವಿಸಿ ಬದುಕ್ತೀವ? ಅದು ಅದರಿಂದ ಅವನು ಅಪ್ಪಣೆ ಕೊಡುವವನಾಗಿ, ಜೀವಿಯ ಮೇಲ್ವಿಚಾರಕನಾಗಿ, ಕೇರ್ ಟೇಕರ್ ಅಲ್ವಾ? ಕೇರ್ ಟೇಕರ್ ಆಗಿ ಅವನು ಇರ್ತಾನೆ. ಅವನಿಗೆ ಪರಮಾತ್ಮ ಅಂತ ಹೆಸರು. ಅದರಿಂದ ಈ ಆತ್ಮ ಅವನನ್ನ ಗ್ರಹಿಸಿದಾಗ ನಾವು, ಅಂದ್ರೆ ಇಲ್ಲಿ ಭಗವಂತನ ಮತ್ತೆ ಜೀವಿಯ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಕೃಷ್ಣನಿಗೆ ಎಲ್ಲವೂ ನೆನಪಿರುತ್ತೆ, ಹಿಂದೆ ಆಗಿದ್ದು. ಆದ್ರೆ ನಮಗೆ ಎಲ್ಲವೂ, ನಮಗೆ 2 ದಿನ ಹಿಂದಿದ್ದು ನೆನಪಿರೋ ಬೇಡ. ಈ ಕ್ಲಾಸ್ ಮುಗಿದಲ್ಲಿ ಈ ಕ್ಲಾಸಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಅಷ್ಟು ನೆನಪಿರುವುದಿಲ್ಲ. ಅದರಿಂದ ಆ ಮರೆವು ಸಹಿತ ಅವನೇ ಕೊಟ್ಟಿರ್ತಾನೆ. ಆದ್ರೆ ಅವನಿಗೆಲ್ಲ ನೆನಪಿದೆ. ಅವನ ಶರೀರ ಶಾಶ್ವತವಾಗಿ ಹೇಗಿದೆಯೋ ಹಾಗೆ ಇರುತ್ತೆ. ನಮ್ಮ ಶರೀರ ಏನಾಗತ್ತೆ? ಕ್ಷಯಿಸತ್ತೆ ಮತ್ತೆ ನಾಶವಾಗತ್ತೆ ಅದು. ಆದ್ರೆ ಅವನು ತನಗೆ ಯಾವಾಗ ಬೇಕೋ ಇಷ್ಟ ಬಂದಾಗ ಎಲ್ಲ ಕಡೆ ಪ್ರತ್ಯಕ್ಷನಾಗ್ತಾನೆ, ಪ್ರಕಟಿತನಾಗ್ತಾನೆ. ಅವನು ಪ್ರತ್ಯಕ್ಷ ಅನ್ನೋದಕ್ಕಿಂತ ಪ್ರಕಟಿತ, ಅವನು ಯಾವ ರೀತಿಯಾಗಿ ಪ್ರಕಟಿತನಾಗ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ನಮಗೆ, ನಾವು ಹೇಗೆ ಪ್ರಕಟವಾಗ್ತೇವೆ? ನಮ್ಮ ಕರ್ಮಗಳ ಅನುಸಾರ, ನಮ್ಮ ಕರ್ಮ ಫಲಗಳ ಅನುಸಾರ ನಾವು ನಮ್ಮ ಜೀವನ, ನಾವು ಯಾವ ಶರೀರದಲ್ಲಿ ಬರ್ತೇವೆ ಅನ್ನುವಂಥದ್ದು ಅದು ಕರ್ಮ ಡಿಸೈಡ್ ಮಾಡುತ್ತೆ. ಅದರಿಂದ ಅವನ ಶರೀರ ಶಾಶ್ವತವಾದಂತಹ ಶರೀರ, ನಮ್ಮದು ಈ ಭೌತಿಕ ಶರೀರ ನಾಶವಾಗುವಂತಹದ್ದು. ಅದರಿಂದ ಅವನ ಶರೀರದಕ್ಕೆ ಮತ್ತೆ ಆತ್ಮಕ್ಕೆ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ನಾವೆಲ್ಲ ಆತ್ಮ, ಈ ಶರೀರ ಅನ್ನುವಂತಹದ್ದು ನಮಗೆ ಪ್ರಕೃತಿಯಿಂದ ಸಿಕ್ಕಿರುವಂತಹ ಕೊಡುಗೆ ಅನ್ನುವಂತಹದನ್ನ ನಾವಿಲ್ಲಿ ನೋಡ್ಬೋದು. ಅವನಿಗೆ ಅವನ ಶರೀರ ಮತ್ತೆ ಅವನ ಬುದ್ಧಿ ಮತ್ತೆ ಅವನ ನೆನಪು, ಮೆಮೊರಿ ಎಲ್ಲವೂ ಹಾಗೆ ಇರುತ್ತೆ. ನಮ್ದೆಲ್ಲ ನಾಶವಾಗತ್ತೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಕೃಷ್ಣ. ಓದಿ ಮಾತಾಜಿ. ಯಾರು ಓದ್ತೀರ? ರತ್ನಮ್ಮ ಮಾತಾಜಿ ಓದ್ತೀರಾ? ಇಲ್ಲ ಶ್ವೇತ? ಕೃಷ್ಣ ಗುರುಜಿ. ಪ್ರಕೃತಿಯನ್ನು ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಪರಸ್ಪರ ಪ್ರಕ್ರಿಯೆಯನ್ನು, ತಾಯಿ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಹರೇ ಕೃಷ್ಣ. ಅದರಿಂದ ಯಾರು ಇದನ್ನ ಅರ್ಥ ಮಾಡಿಕೊಳ್ತಾನೆ, ಅವನು ಆ ಜೀವಿ, ಅವನ ಪ್ರಸ್ತುತ ಸ್ಥಿತಿ ಏನೇ ಇರಲಿ. ಯಾಕೆಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಪರೀಕ್ಷಿತ ಮಹಾರಾಜ, ಅವನ ಪರಿಸ್ಥಿತಿ ಹೇಗಿತ್ತು? ಅವನಿಗೆ ಇದು ಏನು, ಋಷಿಯ ಶಾಪ ಇತ್ತು. ಆ ಋಷಿಯ ಶಾಪದಿಂದ ಅವನು ಸಾಯಲೇಬೇಕಿತ್ತು. ಆದ್ರೆ ಸತ್ತು ಮತ್ತೆ ಅವನು ಸರ್ಪದ ಶರೀರ ಪಡಿತಿದ್ನೋ ಏನೋ, ಇನ್ನೊಂದು ಮತ್ತೆ ಅವನು ವಾಪಸ್ ಪ್ರಾಣಿ ವರ್ಗಕ್ಕೆ, ಸಸ್ತನಿಗಳ, ಈ ಸರೀಸೃಪಗಳ ವರ್ಗಕ್ಕೆ ಸೇರ್ಕೊಂಡ್ ಮತ್ತೆ ವಿಕಾಸನ ಪ್ರಕ್ರಿಯೆಯಿಂದ ಮತ್ತೆ ಅವನು ಮನುಷ್ಯನಾಗ್ಬೇಕಾಗತ್ತೆ ಆಮೇಲೆ. ಆದ್ರೆ ಭಗವಂತನ ಒಂದು ಅಂದ್ರೆ ಕರುಣೆ ಅವನ ಮೇಲೆ ಇತ್ತು. ಅವನು ಈ ಶುಕಮುನಿಗಳ ಸಹಾಯ, ಅಂದ್ರೆ ಅವರ ಹತ್ರ ಹೋಗಿ ಅವನು 7 ರಾತ್ರಿ 7 ಹಗಲು ಭಾಗವತಮನ್ನ ಕೇಳೋದ್ರಿಂದ ಅವನಿಗೆ ಮುಕ್ತಿ ಸಿಗತ್ತೆ, ಮೋಕ್ಷ ಸಿಗತ್ತೆ. ಆದ್ರಿಂದ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ಅಂದ್ರೆ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನ ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಇರಬಹುದು. ಅದರಿಂದ ನಾವು ನಮ್ಮ ಈಗಿನ ಸ್ಥಿತಿ ಅದ್ರ ಬಗ್ಗೆ ಬೇಡ, ನಾವು ಭಕ್ತಿ ಮಾಡುವ, ಮತ್ತೆ ನಾವು ನಮ್ಮ ಆಸೆ ಬೆಳೆಸ್ಕೋಬೇಕು.
ನಮ್ಮ ಆಸೆ, ಮೋಕ್ಷಕ್ಕೋಸ್ಕರ ಆಸೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಭೌತಿಕ ವಿಷಯಗಳಿಗೆ ಆಸೆಯನ್ನ ಬೆಳೆಸ್ಕೋಬಾರದು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾತ್ಮನಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಹರೇ ಕೃಷ್ಣ ಮಾತಾಜಿ. ಇಂಚರ ಮಾತಾಜಿ ಓದಿ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಕೆಲವರು ಈ ಜ್ಞಾನವನ್ನ ಬೆಳೆಸ್ಕೊಳ್ತಾರೆ, ಕೆಲವರು ನಿಷ್ಕಾಮ ಕರ್ಮ ಅಂದ್ರೆ ಫಲಗಳಿಲ್ಲದೆ ಕರ್ಮವನ್ನ ಮಾಡಿಕೊಂಡು ಅವರು ತಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನನ್ನ ಕಾಣಬಹುದು. ಇದು ಬಹಳ ಮುಖ್ಯ. ಯಾಕೆ ನಾವು ಈ ಪರಮಾತ್ಮನನ್ನ ಕಾಣುವುದರಿಂದ, ಅವನು ಧ್ರುವ ಮಹಾರಾಜ ಅಷ್ಟು ಚಿಕ್ಕ ಹುಡುಗ, 6 ವರ್ಷದ ಬಾಲಕ, ಅವನು ತನ್ನೊಳಗಿರುವ ಪರಮಾತ್ಮನ ನೋಡಿಕೊಂಡು ಕೊನೆಗೆ ಭಗವತ್ ಸಾಕ್ಷಾತ್ಕಾರ, ಪರಿಪೂರ್ಣ ಸಾಕ್ಷಾತ್ಕಾರವೂ ಸಹಿತ ಆಗತ್ತೆ ಅವನಿಗೆ. ಅನ್ಯೇ ತ್ವೇವ ಮಜಾನಂತಹ ಕೃತ್ವಾನೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಅರ್ಥ ಬಂದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಾದ್ರೂ ಓದಿ ಬೇಗ ಬೇಗ. ಇನ್ನು ಕೆಲವರಿದ್ದಾರೆ ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇದಕ್ಕೆ ಉದಾಹರಣೆಗೆ ಕಪಿಲ ಮುನಿಯ ತಾಯಿ ಅವಳು ಕಪಿಲ ಮುನಿಯಿಂದಲೇ, ಅವಳಿಗೆ ಏನು ಜ್ಞಾನ ಇರಲ್ಲ, ಓದ್ಲಿಕ್ಕೆ ಅಂದ್ರೆ ತಿಳ್ಕೊಂಡಿರೋಳಂತವಳಲ್ಲ. ಆದ್ರೂ ಸಹಿತ ಕಪಿಲ ಮುನಿಯಿಂದಲೇ ಜ್ಞಾನವನ್ನ ಕೇಳಿ ಅವಳು ಈ ಅಂದ್ರೆ ಪರಮ ಸತ್ಯನನ್ನ ಅರಿತುಕೊಳ್ಳುತ್ತಾಳೆ. ಯಾವ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಹರೇ ಕೃಷ್ಣ. ಯಾರು ಓದ್ತೀರಾ? ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಇಲ್ಲಿ ಚರಾಚರವಾದ ಎಲ್ಲಾ ವಸ್ತುಗಳಿಗೂ ಕಾರಣ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಸಂಯೋಗ. ಅವರಿಬ್ರು ಕೂಡಿ ಬರುವುದರಿಂದ ಮಾತ್ರ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಪ್ರತಿಯೊಂದು ದೇಹದಲ್ಲಿಯೂ ಜೀವಾತ್ಮನ ಜೊತೆಗಿರುವ ಪರಮಾತ್ಮ, ಪ್ರತಿ ಶರೀರದಲ್ಲಿಯೂ ಆತ್ಮ ಇರ್ತಾನೆ, ಜೀವಾತ್ಮ ಇರ್ತಾನೆ ಮತ್ತು ಪರಮಾತ್ಮನು ಇರ್ತಾನೆ. ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅವರು ನಶಿಸುವುದಿಲ್ಲ. ದೇಹ ನಾಶವಾಗುತ್ತೆ, ಆದರೆ ಜೀವಾತ್ಮ ನಶಿಸುವುದಿಲ್ಲ ಮತ್ತೆ ಪರಮಾತ್ಮ ನಶಿಸುವುದಿಲ್ಲ ಎನ್ನುವುದನ್ನು ನಾವು ತಿಳ್ಕೊಂಡ್ಮೇ ಅವನು ನಿಜವಾಗಿ ಅವನು ತಿಳ್ಕೊಂಡಿದ್ದಾನೆ. ನೋಡುತ್ತಾನೆ ಅಂದ್ರೆ ಏನು? ನಿಜವಾಗಿ ಅವನು ತಿಳ್ಕೊಂಡಿದ್ದಾನೆ, ನಿಜವಾಗಿ ಅವನು ಕಾಣ್ತಾ ಇದ್ದಾನೆ ಅನ್ನುವಂಥ, ಅವನಿಗೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮ ಗತಿಯನ್ನು ಸೇರುತ್ತಾನೆ. ಹರೇ ಕೃಷ್ಣ. ಬಹಳ ಮುಖ್ಯ ಇದು, ನಾವು ನೋಡುವ ದೃಷ್ಟಿಯ ಮೇಲೆ. ಆ ದೃಷ್ಟಿ ಹೇಗೆ ಅಂದ್ರೆ, ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಪ್ರತಿಯೊಂದರಲ್ಲಿಯೂ ಅವನು ಪರಮಾತ್ಮನನ್ನ ನೋಡಿದಾಗ ಒಂದೇ ಸಮನಾಗಿ ಎಲ್ಲರೂ ಕಾಣ್ತಾರೆ ಅವನಿಗೆ. ಎಲ್ಲಾ ಜೀವಿಗಳು ಒಂದೇ ತರ ಕಾಣ್ತಾರೆ. ಅದರಿಂದ ಅದು ಮನಸ್ಸಿನಿಂದ ಅವನು ಆ ರೀತಿಯಾಗಿ ನೋಡುವುದರಿಂದ ಅವನ ಮನಸ್ಸಿನಿಂದ ಅವನು ತನ್ನನ್ನು ತಾನು ಹೀನೈಸಿಕೊಳ್ಳುವುದಿಲ್ಲ, ತನ್ನನ್ನು ತಾನು ಕೆಳಮಟ್ಟಕ್ಕೆ ಅಧೋಗತಿಗೆ ತೆಗೆದುಕೊಂಡು ಹೋಗುವುದಿಲ್ಲ. ಹೀಗೆ ಅವನು ಆ ರೀತಿಯಾಗಿ ಮಾಡೋದ್ರಿಂದ ಅವನು ಪರಮಗತಿಯನ್ನ ಪಡಿತಾನೆ. ಪರಮಗತಿ ಅಂದ್ರೆ ಅವನು ಮತ್ತೆ ಜನನ ಮರಣದ ಚಕ್ರಕ್ಕೆ ಹಿಂತಿರುಗುವುದಿಲ್ಲ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ
ಯಹ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಸೊ ದೇಹ ಕರ್ಮ ಮಾಡತ್ತೆ. ಆ ಕರ್ಮ ಮಾಡ್ಲಿಕ್ಕೆ ಆ ದೇಹ ಕರ್ಮ ಮಾಡ್ಬೇಕಂದ್ರೆ ಅದರಲ್ಲಿ ಆತ್ಮ ಇರ್ಬೇಕು. ಇದು ಐಹಿಕ ಪ್ರಕೃತಿಯಿಂದ ಈ ದೇಹ ಆಗಿದೆ. ತಾನು ಏನನ್ನು ಮಾಡ್ತಾ ಇಲ್ಲ, ಇದನ್ನ ಯಾರು ತಿಳ್ಕೊಳ್ತಾರೆ ಅಲ್ವಾ? ಈಗ ನಾವು ಹೇಳ್ತೇವೆ ನಾನೇ ಮಾಡಿದ್ದು ಅಂತ. ಯಾವುದು ನಾನು ಮಾಡಿದ್ದಲ್ಲ. ಈ ದೇಹ, ಈ ಭೌತಿಕ ಪ್ರಕೃತಿಯಲ್ಲಿ ಆತ್ಮಕ್ಕೆ ಯಾವಾಗಲೂ ಒಂದಲ್ಲ ಒಂದು ಆಕ್ಟಿವಿಟಿ ಬೇಕೇ ಬೇಕಾಗತ್ತೆ. ಅದರಿಂದ ಈ ದೇಹ ಶರೀರ ಅದಕ್ಕೆ ಒಂದು ಕ್ಷೇತ್ರವಾಗಿ ಇರುತ್ತೆ. ಯಾರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವನು ನಿಜವಾಗಿ ಸರಿಯಾಗಿ ಅದನ್ನ ನೋಡ್ತಾ ಇದ್ದಾನೆ ಅನ್ನುವಂತಹದ್ದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಯದಾ ಭೂತ ಪೃಥಗ್ಭಾವಂ ಏಕಸ್ತಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಹರೇ ಕೃಷ್ಣ. ಆದ್ರಿಂದ ಆಕಾಶ ಹೇಗೆ ನಮ್ ಜೊತೆಗೇ ಹೋದಂಗೆ ಕಾಣಿಸುತ್ತೆ, ಆದ್ರೂ ಅದು ಇಲ್ಲಿ ಭೂಮಿಯ ಜೊತೆಗೆ ಅಥವಾ ಇತರ ಜೊತೆಗೆ ಯಾವ್ದ್ರ ಜೊತೆಗೂ ಬೆರೆಯೋದಿಲ್ಲ. ಅದು ಹಾಗೆಯೇ ಸಪ್ರೇಟ್ ಆಗಿಯೇ ಇರುತ್ತೆ. ಅದೇ ರೀತಿಯಾಗಿ ನಾನು ಈ ಶರೀರ ಅಲ್ಲ, ಈ ಆತ್ಮ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಾಗ ನಾವು ಈ ಶರೀರದ ಜೊತೆಗೆ ಒಂದಾಗಿರುವುದಿಲ್ಲ. ಶರೀರದಲ್ಲಿ ಇದ್ರೂ ಸಹಿತ ನಾನು ಆತ್ಮ, ನಾನು ಬೇರೆ ಅನ್ನುವಂಥದ್ದನ್ನ ದೇಹದ ಜೊತೆಗೆ ಅದು ಬೆರೆಯುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಿ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಓಕೆ. ಹರೇ ಕೃಷ್ಣ ಗುರುಜಿ. ಓದಿ ಮಾತಾಡಿ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಹರೇ ಕೃಷ್ಣ ಗುರು. ಆ ಪ್ರಜ್ಞೆಯಿಂದ ಅವನು ಇಡೀ ಶರೀರವನ್ನೇ ಬೆಳಗ್ತಾನೆ. ಆತ್ಮ ಬಂದು ಆ ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ನಾವೇನ್ ಕರಿತೇವೆ, ಆ ಕಾನ್ಶಿಯಸ್ನೆಸ್ ನಿಂದ ಇಡೀ ಶರೀರ ಬೆಳಗುತ್ತೆ. ಅದರಿಂದ ಆ ಶರೀರದ ಬೆಳಕು ಅನ್ನುವಂಥದ್ದು ಭಗವಂತನಿಂದ, ನಾವು ಕೃಷ್ಣ ಕಾನ್ಶಿಯಸ್ ಅಥವಾ ಕೃಷ್ಣ ಪ್ರಜ್ಞೆಯಿಂದ ನಾವು ಇದ್ದಾಗ ಆ ಶರೀರ ಅತ್ಯಂತ ತೇಜಸ್ಸನ್ನ ಹೊಂದುತ್ತೆ. ಅದರಿಂದ ಅದು ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನ ಬೆಳಗುತ್ತಾನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಹರೇ ಕೃಷ್ಣ. ಓದಿ, ಯಾರಾದ್ರೂ ಓದಿ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಜ್ಞಾನದ ಕಣ್ಣು ಅಂದ್ರೆ ಜ್ಞಾನ ಬೇಕಾಗತ್ತೆ ನಮ್ಗೆ, ಇದನ್ನು ತಿಳ್ಕೊಳ್ಳಿಕ್ಕೆ ಆಗತ್ತೆ. ಕ್ಷೇತ್ರಜ್ಞರ ವ್ಯತ್ಯಾಸ ಗೊತ್ತಾಗತ್ತೆ. ಜೀವಿ, ಶರೀರ ಮತ್ತೆ ಕ್ಷೇತ್ರಜ್ಞ ಭಗವಂತ ಪರಮಾತ್ಮ, ಅವನ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಈ ಜ್ಞಾನದ ಕಣ್ಣುಗಳಿಂದ ಅದು ಸಾಧ್ಯವಾಗುತ್ತೆ. ಪ್ರಕೃತಿಯ ಬಂಧನದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅವನು ಅರ್ಥ ಮಾಡಿಕೊಳ್ತಾನೆ. ಅದರಿಂದ ಈ ಭೌತಿಕ ಪ್ರಪಂಚದಿಂದ ನಾವು ನಮ್ಮನ್ನ ಬಿಡುಗಡೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವೆಲ್ಲ ಇಲ್ಲಿ ಬಂಧನದಲ್ಲಿಯೇ ಇದ್ದೇವೆ. ಅದರಿಂದ ಈ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳುವಂತಹ ಜ್ಞಾನ ಅವನಿಗೆ ಸಿಗೋದ್ರಿಂದ ಅವನು ಪರಮ ಗುರಿಯನ್ನ ಮುಟ್ಟುತ್ತಾನೆ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಇಲ್ಲಿ ಇವತ್ತಿನ ಅಧ್ಯಾಯ ಮುಗಿಯುತ್ತೆ. ಸೊ ಅರ್ಜುನ 6 ಪ್ರಶ್ನೆಗೆ ಜ್ಞೇಯ, ಪ್ರಕೃತಿ, ಪುರುಷ, ಜ್ಞಾನದ ದೃಷ್ಟಿ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ಇವತ್ತು. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆ? ಬಹಳ ಸಮಯ ಆಗೋಯ್ತು, ಕ್ಷಮೆ ಇರಲಿ.
ಗುರುಜಿ ಇವತ್ತಿಂದ ಅಟೆಂಡೆನ್ಸ್ ಲಿಂಕ್ ಕಳ್ಸಿಲ್ಲ. ಹಾಕಿದಾರಲ್ಲ ಮಾತಾಜಿ, ಇಲ್ಲ ಗುರುಜಿ, ನಂದು ಬಂದಿಲ್ಲ. ಚಾರ್ಟ್ ಅಲ್ಲಿ ಹಾಕಿದ್ದಾರೆ, ಇನ್ನೊಂದ್ಸಲ ಬೇಕಾದ್ರೆ ಹಾಕೋಣ. ಗೊತ್ತೇ ಮಾತಾಜಿ. ಅಂದ್ರೆ ಗುರುಜಿ ಅವ್ರ ಜಾಯ್ನ್ ಆಗಿರ್ಬೋದು, ಅದಕ್ಕೆ ಹಾ ಕರೆಕ್ಟ್, ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ. ಹಾಕಿದ್ದೀನಿ ಹಾ ನೋಡಿ. ಗುರುಜಿ, ಇವತ್ತು ಲೇಟ್ ಆಯ್ತು, ಹಾಗಾಗಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಈಗ ಹಾಕಿದ್ದೀನಿ ನೋಡಿ, ಇನ್ನೊಂದ್ಸಲ ಸಿಕ್ತಾ? ಗುರುಜಿ ಬಂತು. ಹಾ ಬಂತು ಗುರುಜಿ. ಓಕೆ, ಧನ್ಯವಾದಗಳು. ಗುರುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 29ರಲ್ಲಿ ಕೃಷ್ಣನ್ ಹೇಳಿದನಲ್ಲ, ಎಲ್ಲಾ ಜೀವಿಗಳೇ ಹಾ, ಶ್ಲೋಕ 29ರಲ್ಲಿ ಅಷ್ಟು ಆಗುದಿಲ್ಲ, ಒಬ್ರಿಗೆ ಇದು ಮಾಡೋದು, ಒಂಥರ ಕಿಂಚತ, ಒಂಥರ ಒಬ್ರನ್ನ ಒಂಥರ ನೋಡೋದು ಎಲ್ಲ ಮಾಡ್ತಾರಲ್ವಾ, ಅಂತವ್ರು ನಾವು ಬಿಟ್ಬಿಡ್ತೀವಿ, ಆದ್ರೆ ದೇವ್ರು ಬಿಡಲ್ಲ. ಅಂತವ್ರು ಎದುರುಗಡೆ ಸಿಕ್ಕಾಗ ನಾವ್ ಯಾವ ತರ ಬಿಹೇವ್ ಮಾಡ್ಬೇಕು ಗುರುಜಿ? ಯಾವ ತರ ಅವನು ಬೈತಾ ಇದ್ರು ನಾವು ಅವ್ನ್ ಭಗವಂತ ಇದ್ದಾನೆ, ಅವ್ನ್ ಭಗವಂತ ಇದ್ದಾನೆ ಅಂತ ಈ ಬೌದ್ಧಿಕ ಪ್ರಪಂಚದಲ್ಲಿ ಹೇಳ್ಕೊಳಕ. ಅಲ್ಲಲ್ಲ, ಅವನು ಬೈತಾ ಇದ್ದಾನೆ ಅಂದ್ರೆ ನಾವು ಅಲ್ಲಿಂದ ಸುಮ್ಮನೆ ಹೋಗೋದೇ ಒಳ್ಳೇದು. ಅಲ್ಲಿಂದ ಆ ಜಾಗ ಖಾಲಿ ಮಾಡ್ಬೇಕು ನಾವು. ನಾವಲ್ಲಿ ವ್ಯವಹಾರ ಇರುತ್ತಲ್ಲ, ವ್ಯವಹಾರ ಇರುತ್ತಲ್ಲ, ವ್ಯವಹಾರದಲ್ಲಿ ವ್ಯವಹಾರಕ್ಕಷ್ಟೇ ಸೀಮಿತ ಮಾಡಿ ಇಟ್ಕೋಬೇಕು, ಅಂಟ್ಕೋಬಾರ್ದು ಬಾಕಿ ವಿಷಯಕ್ಕೆ. ಈಗ ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇದೆ ನಿಮ್ಗೆ ಅನ್ಸತ್ತೆ ಅಂದ್ರೆ ಆ ವ್ಯವಹಾರ ಬಿಡ್ಬೇಕಾಗತ್ತೆ. ಬಿಡಕ್ಕ ಆಗಲ್ಲ, ಭೌತಿಕ ಪ್ರಪಂಚದಲ್ಲಿ ಕೆಲವೊಂದು ಬಿಡುವುದಕ್ಕಾಗುದಿಲ್ಲ, ಇತ್ಯರ್ಥ ಮಾಡ್ಕೋಬೇಕು ಅಷ್ಟೇ. ಅಲ್ಲಿ ಇದ್ರೂನು ಹಂಗೆ ಅನ್ಕೊಂಡಿದೀನಿ, ಭಗವಂತನೆಲ್ಲ ಅರ್ಪಣೆ ಮಾಡ್ಬಿಟ್ಟು ಅವ್ರನ್ನ ನಾವು ತಿದ್ದಕ್ಕಾಗಲ್ಲ. ಅವನಿಗೆ ಅವ್ರವ್ರ ಬುದ್ಧಿ. ನಾವು ಯಾರನ್ನೋ ತಿದ್ದುವಂತ ಜ್ಞಾನಿಗಳ ನಾವು ಅಲ್ಲ ಮಾತಾಜಿ. ಮೊದಲನೇದಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಾವಲ್ಲ, ನಾವು ಅಂತಹ ಜ್ಞಾನಿಗಳೇ ನಾವು ಅಲ್ಲದೆ ಇದ್ಮೇಲೆ ನಾವು ಯಾರು ಬೇರೆಯವ್ರಿಗೆ ತಿದ್ದಕ್ಕೆ? ಅದರಿಂದ ನಾವು ನಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊಂಡು ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋಬೇಕೆ ಹೊರತು ಬೇರೆಯವರಿಗೆ ಉದ್ಧಾರ ಮಾಡ್ಲಿಕ್ಕೆ ನಾವು ಖಂಡಿತವಾಗಿಯೂ ಅಂತ ಅದಕ್ಕೆ ಅರ್ಹರಲ್ಲ. ಈಗಿನ ಪರಿಸ್ಥಿತಿಯಲ್ಲಂತೂ ಅರ್ಹರಲ್ಲ ನಾವು. ತಿದ್ದಕ್ಕಾಗಲ್ಲ. ಬಟ್ ನಾವ್ ವ್ಯವಹಾರದಲ್ಲಿ ಇರುವಾಗ ಪಟ್ಟಂತ ಬಿಟ್ಬಿಡಕ್ಕೂ ಆಗಲ್ಲ. ಅವ್ರಿಗೆ ಸಂಬಂಧದಲ್ಲಿ ಇದ್ರೇನು ಬಿಡಕ್ ಆಗಲ್ಲ. ಅವರ ದೃಷ್ಟಿಯಲ್ಲಿ ಅವರು ಸರಿ, ಬೇರೆಯವ್ರು ಸರಿ ಇಲ್ಲ ಅನ್ಸತ್ತೆ. ನಿಮ್ಮ ದೃಷ್ಟಿಯಲ್ಲಿ ನೀವು ಸರಿ, ಬೇರೆಯವ್ರು ಸರಿ ಇಲ್ಲ ಅನ್ಸತ್ತೆ. ನನ್ನ ದೃಷ್ಟಿಯಲ್ಲಿ ನಾನ್ ಸರಿ, ನನಗೆ ಬೇರೆಯವ್ರು ಸರಿ ಇಲ್ಲ ಅನ್ಸತ್ತೆ. ಸೊ ಅದು ಸಹಜ. ಯಾವಾಗ ನಾವು ನಮ್ಮ ಅಪರಿಪೂರ್ಣ ಇಂದ್ರಿಯಗಳನ್ನ ಇಂತಹ ಜ್ಞಾನ ಇಲ್ಲದೆ ಇದ್ದಾಗ ನಮಗೆ ಅದು ಸಹಜವಾಗಿ ಆಗತ್ತೆ. ಅದರಿಂದ ನಾವು ಫಸ್ಟ್ ನಮ್ಮ ಮನಸ್ಸನ್ನ ಸ್ಥಿರಗೊಳಿಸುವಾಗ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಈಗ ಆ ಥರದ ಜ್ಞಾನಗಳು ಈಗ ನಿಮ್ಗೆ ಅನ್ಸತ್ತೆ ಈಗ ಕೆಲವರು ವ್ಯವಹಾರ ಮಾಡ್ಬೇಕಾಗತ್ತೆ ಅಂತ. ಜೀವಿಗಳಿದ್ಮೇಲೆ ವ್ಯವಹಾರಗಳನ್ನ ಮಾಡ್ತಾರೆ. ಈಗಂತ ಇಸ್ಕಾನ್ ಅಂತ ದೇವಸ್ಥಾನಗಳಲ್ಲಿಯೂ ಸಹಿತ ಎಷ್ಟೋ ಜನ ಈ ನಾವೇನ್ ಹೇಳ್ತೇವೆ ಅವರು ಇವರಿಗೆ ನಾಸ್ತಿಕರು ಎಷ್ಟೋ ಜನ ನಾಸ್ತಿಕರು ಅಲ್ಲಿ ಬಂದು ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಹೋಗ್ತಾರೆ ಅಲ್ವಾ? ಮಾಡಿ ಹೋಗ್ತಾರೆ. ಅವರಿಗೆ ಏನು ಕಾಂಟ್ರಾಕ್ಚುಯಲ್ಲಿ ಅಗ್ರಿಮೆಂಟ್ ಏನಿರುತ್ತೋ ಅದನ್ನ ಅಲ್ಲಿ ಅವರಿಗೆ ಸಂಭಾವನೆ ಕೊಟ್ಟು ಕಳಿಸ್ಬೇಕಾಗತ್ತೆ. ನಮ್ಮ ಮೂಲ ಉದ್ದೇಶ ಏನು? ದೇವರ ಸೇವೆ. ಸೊ ಆದ್ರಿಂದ ಅದನ್ನು ನಾವು ಸರಿಯಾಗಿ ನಾವು ಈಗ ವ್ಯವಹಾರ ಮಾಡುವಾಗ ಯಾರಾದ್ರೂ ಒಬ್ಬ ಏನಾದ್ರು ತಪ್ಪನ್ನ ಮಾಡಿದಾನೆ ಗೊತ್ತಾಗ್ತಾ ಇದೆ ಅಂತ ನಾವು ಹೇಳ್ಬೇಕು. ಅಲ್ಲೇ ಅವನಿಗೆ ಹೇಳದೇ ಇರಬಾರ್ದು ಅಂತಿಲ್ಲ. ನೋಡಪ್ಪ ನೀನ್ ಮಾಡಿದ್ ಸರಿ ಇಲ್ಲ ಅಂತ, ಹಾಗೆ ಅಂತ ಇಲ್ಲ, ತಾನು ಮಾಡಿದ್ದೆ ಸರಿ ಅಂತ ಅವ್ನು ಹೇಳ್ತಾ ಇದ್ದಾನೆ ಅಂದ್ರೆ ಆಯ್ತಪ್ಪ ಅಂತ ಅಲ್ಲಿ ನಾವು ವ್ಯವಹಾರ ಮುಗಿಸೋದು ಒಳ್ಳೇದು. ಕರೆಕ್ಟ್. ವ್ಯವಹಾರ ಮುಗಿಸಿದ್ಮೇಲೆ ಅವ್ರ ಹತ್ರ ಸಂಬಂಧಗಳು ಅಷ್ಟಕ್ಕಷ್ಟೇ ಪರಮಾತ್ಮ ನೋಡ್ಕೊಳ್ತಾನೆ ಅನ್ಬಿಟ್ಟು ಸುಮ್ನೆ ಬಿಟ್ಬಿಡ್ಬೇಕಲ್ಲ. ಹೌದು. ಈಗ ಅದು ನಮ್ಮ ಭಕ್ತಿಗೆ ಅಡ್ಡ ಬರ್ತಾ ಇದೆಯಾ? ನಮ್ಮ ಭಕ್ತಿಗೆ ಅಡ್ಡ ಬರ್ತಾ ಇದ್ರೆ ನಾವಲ್ಲಿ ಆ ವ್ಯವಹಾರ ಮುಗಿಸಬಹುದು. ಆದ್ರೆ ಕೆಲವು ಜವಾಬ್ದಾರಿ ಭಗವಂತ ನಮಗೆ ಕೊಟ್ಟಾಗ, ಉದಾಹರಣೆಗೆ ಯಾರೋ ಒಂದು ಥರ್ಡ್ ಪರ್ಸನ್ ಅದನ್ನ ನಾವು ವ್ಯವಹಾರ ಮುಗಿಸಬಹುದು. ಆದ್ರೆ ಮನೆಯಲ್ಲೇ ಇರುವಂತಹ ನಮ್ಮ ಸ್ವಂತ ಸಂಬಂಧ ದಿನನಿತ್ಯ ನಾವು ಅಲ್ಲಿ ಬದುಕಬೇಕು. ಅಲ್ಲಿ ಏನ್ ಮಾಡ್ತೀರಾ ಅಲ್ವಾ? ಅದರಿಂದ ಅದಕ್ಕೂ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಆದ್ರೆ ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ.
ಬಹಳ ಆಗತ್ತೆ, ಏನ್ ಹೌದು. ತೊಂದರೆ ಇಲ್ಲ. ನಿಮ್ಗೆ ಅವಾಗ ಅನ್ಸತ್ತೆ ನೋಡಿ, ಒಂದು ಈಗ ಹರೇ ಕೃಷ್ಣ ಮಹಾಮಂತ್ರ ನೀವು ಜಾಸ್ತಿ ಜಪ ಮಾಡ್ತಾ ಹೋದಾಗ, ಮನಸ್ಸನ್ನ ಕೃಷ್ಣನಲ್ಲಿ ನಿಗ್ರಹಿಸಿದಾಗ ಏನಾಗತ್ತೆ, ನಿಮ್ಗೆ ಹೌದು. ಆತರ ಕೆಲವೊಂದ್ ಟೈಮ್ ಅಂತಹ ಪರಿಸ್ಥಿತಿ ಬಂದಾಗ ಏನು ಅನ್ಸೋದೇ ಇಲ್ಲ. ಹೌದಾ? ಏನು ಅನ್ಸೋದಿಲ್ಲ, ಆನೆಸ್ಟ್ಲಿ ಹೇಳ್ತೀನಿ, ಏನು ಅನ್ಸೋದಿಲ್ಲ. ಕೆಲವೊಂದ್ ಟೈಮ್ ಹೌದೌದು, ಕರೆಕ್ಟ್. ಕೆಲವೊಂದ್ ಟೈಮ್ ಅವ್ರೇನಾದ್ರೂ ಸುಳ್ಳು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗ ನಮಗೆ ಅಂದ್ರೆ ಈ ಜ್ಞಾನದಿಂದ ಏನಾದ್ರೂ ಸಹಾಯ ಆಗತ್ತೆ ಅಂತ ನಾವು ಹೇಳಬಹುದು, ಇಲ್ಲ ಅಂದ್ರೆ ಸುಮ್ಮನೆ ಇದ್ ಬಿಡ್ಬೇಕು. ಇಲ್ಲ ಆ ಕ್ಷಣದಲ್ಲಿ ಏನಾದ್ರೂ ಆರ್ಗ್ಯುಮೆಂಟ್ ನಡೀತಾ ಇದೆ ಅಂದ್ರೆ ಈಗ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಮಗೆಲ್ಲ ನಾವು ಅಷ್ಟು ಇದ್ರೆ ಸ್ಟ್ರಾಂಗ್ ಆಗ್ಬೇಕು, ಎಲ್ಲಿ ನಾವು ಈ ಶಾಸ್ತ್ರಗಳ ಉದಾಹರಣೆಯನ್ನು ತೆಗೆದುಕೊಂಡು ಆ ಸನ್ನಿವೇಶವನ್ನ ನಾವು ಡೀಲ್ ಮಾಡ್ಲಿಕ್ಕೆ. ಇಲ್ಲ ಅಂದ್ರೆ ನಾವು ಅಲ್ಲಿ ಇರಬಾರ್ದು, ಅಲ್ಲಿಂದ ಆಚೆಗೆ ಸರ್ಕೋಬೇಕು. ಕರೆಕ್ಟ್. ಹೌದು. ಆಚೆ ಸರಿ, ಕರೆಕ್ಟ್ ಗುರುಜಿ. ಧನ್ಯವಾದಗಳು. ಧನ್ಯವಾದಗಳು. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे राम 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 हरे हरे कृष्ण हरे कृष्ण 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 हरे हरे राम राम हरे हरे कृष्ण हरे कृष्ण कृष्ण हरे हरे राम राम हरे हरे कृष्ण हरे कृष्ण कृष्ण हरे हरे राम राम हरे हरे कृष्ण हरे कृष्ण कृष्ण हरे हरे राम राम हरे हरे कृष्ण हरे कृष्ण कृष्ण हरे हरे राम हरे राम हरे हरे कृष्ण हरे कृष्ण कृष्ण हरे हरे राम राम हरे हरे कृष्ण हरे कृष्ण कृष्ण हरे 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 राम हरे 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 कृष्ण 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 हरे हरे राम राम हरे हरे कृष्ण हरे कृष्ण कृष्ण हरे हरे राम राम हरे हरे कृष्ण हरे कृष्ण कृष्ण हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण। ಧನ್ಯವಾದಗಳು ಎಲ್ರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ. ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಹರೇ ಕೃಷ್ಣ ಗುರೂಜಿ. ಧನ್ಯವಾದಗಳು. ಧನ್ಯವಾದಗಳು.